ಪೋಕ್ಸೋ ಕಾಯ್ದೆ ಅಂತ ತಾವು ಕೇಳಿರ್ಬೋದು. ಪೋಕ್ಸೋ ಅಂತ ಹೇಳಿ ಈ ಮಕ್ಕಳ ಮೇಲೆ ಲೈಂಗಿಕ ಒಂದು ಶೋಷಣೆ ನಡೆಯುವಂಥದ್ದು, ಸ್ಕೂಲ್ ಇರ್ಬೋದು, ಕಾಲೇಜ್ಗಳಿರುವಂಥದ್ದು ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಏನು ಒಂದು ವಿಷಕಾರಿ ಅಂಶಗಳು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರೋ ಅಂತ ಒಂದು ಸಂದರ್ಭ ಬಂದ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಕಾನೂನು ಹೇಗೆ ಮಕ್ಕಳನ್ನ ಕಾಪಾಡೋ ನಿಟ್ಟಿನಲ್ಲಿ ಕಾನೂನು ಯಾವೆಲ್ಲ ಕಾನೂನುಗಳಿದಾವೆ, ಆ ಕಾನೂನು ನಿಟ್ಟಿನಲ್ಲಿ ಏನು ಕಾನೂನಿನ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂತಂದ್ರೆ, ಯಾರು ವ್ಯಕ್ತಿಯ ಅಪರಾಧವನ್ನ ಮಾಡ್ತಾರೆ ಆ ಅಪರಾಧಕ್ಕೆ ಶಿಕ್ಷೆಯನ್ನ ಕೊಡುವಂಥದ್ದು, ಶಿಕ್ಷೆಯನ್ನ ಕೊಟ್ಟು ಸಮಾಜವನ್ನ ಸುಸ್ಥಿರವನ್ನಾಗಿ ಇನ್ನು ಮಾರ್ಪಾಡು ಮಾಡುವಂಥದ್ದು ಕಾನೂನಿನ ಮುಖ್ಯ ಒಂದು ಧ್ಯೇಯ ಆಗಿರ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನು ಸಹ ಏನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನುಗಳು ಸಹ ಇದಾವೆ. ಯಾಕೆಂದ್ರೆ ಮಕ್ಕಳು ನಮ್ಮ ಅವಿಭಾಜ್ಯ ಅಂಗ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ಆಶಾ ಅವರಿದ್ದಾರೆ. ಮೇಡಮ್ ಅವರು ಏನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದು ತುಮಕೂರಿನ ಪೋಕ್ಸೋ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಿದ್ದು ಏನು ನೂರಾರು ಏನು ಮಕ್ಕಳ ಮೇಲೆ ಈ ಒಂದು ಲೈಂಗಿಕ ಶೋಷಣೆ, ದೌರ್ಜನ್ಯ ಎಸಗದಂತ ಸಂದರ್ಭದಲ್ಲಿ ಅಥವಾ ಅತ್ಯಾಚಾರ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ನ್ಯಾಯವನ್ನ ಒದಗಿಸಿದ್ದಾರೆ. ಸಾಕಷ್ಟು ಯಾರು ಅಪರಾಧವನ್ನ ಮಾಡಿ ಅದರಲ್ಲಿ ಏನು ಅದನ್ನ ಆ ಕೇಸು ಅಲ್ಲಿ ಪ್ರೂವ್ ಆದಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಸಹ ಕೊಡಿಸಿ ಇವತ್ತು ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಕಾನೂನು ವಿಚಾರದಲ್ಲಿ ಸೊ ನಮ್ಮ ಪ್ರತಿಯೊಂದು ನಮ್ಮ ವಿಧಿ ಪ್ರಜ್ಞಾ ಕರ್ನಾಟಕ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬರ್ತಾರೆ, ಬಂದು ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡುವಂಥದ್ದು. ಹಾಗೂ ಅವೇ ಸ್ವಇಚ್ಛೆಯಿಂದ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಗುಡ್ ಟಚ್ ಅಂದ್ರೇನು, ಬ್ಯಾಡ್ ಟಚ್ ಅಂತಂದ್ರೇನು ಅಂತ ಹೇಳಿ ಕಾರ್ಯಗಳನ್ನ ಮಾಡ್ತಾ ಇವತ್ತು ಹೆಸರುವಾಸಿ ಆಗಿರುವಂತಹ ಶ್ರೀಮತಿ ಆಶಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಧನ್ಯವಾದಗಳು ಮೇಡಮ್. ನಮ್ಮ ಕರ್ನಾಟಕ ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನಾನು ಬರ್ಮಾಡ್ಕೊಳ್ತಾ ಈ ಒಂದು ಪೋಕ್ಸೋ ಕಾಯ್ದೆ ವಿಚಾರವಾಗಿ ಮಾಹಿತಿಯನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಮಾಡ್ತಾ ಇದ್ದು, ಮಹಿಳಾ ಸಬಲೀಕರಣದಲ್ಲಿ ಮಕ್ಕಳ ವಿಚಾರ, ಮಹಿಳಾ ಮತ್ತು ಮಕ್ಕಳು ಅದನ್ನ ಸಪರೇಟ್ ಬೇರ್ಪಡಿಸಕ್ ಆಗೋದಿಲ್ಲ, ಅದನ್ನ ನಾವು ಜಾಯಿನ್ ಮಾಡೇ ಹೇಳ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಮಕ್ಕಳು ನಮ್ಮ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಅವ್ರನ್ನ ಕಾಪಾಡಬೇಕಾಗ್ತದೆ. ಮಹಿಳೆ ಆ ವಿಚಾರವಾಗೂ ಏನು ಕಾನೂನು ಗೊತ್ತಿದ್ರೆ ಹೇಗೆ ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನು ಯಶಸ್ವಿ ಆಗ್ಬೋದು ಅಂತ ನಿಟ್ಟಿನಲ್ಲಿ ಈ ಒಂದು ತರಗತಿಯನ್ನ ಮೇಡಮ್ ಅವರು ಮಾಡ್ಕೊಡ್ತಾರೆ. ಸೊ ಧನ್ಯವಾದಗಳು ಮೇಡಮ್ ಬಂದಿರೋದಕ್ಕೆ. ಎಲ್ಲರಿಗೂ ಶುಭ ಸಂಜೆ. ನನ್ನ ಬಗ್ಗೆ ಈಗಾಗಲೇ ಪುರುಷೋತ್ತಮ್ ಸರ್ ಅವರೆಲ್ಲ ಹೇಳಿದ್ದಾರೆ. ಪೋಕ್ಸೋ ಕಾಯ್ದೆ 2012ಕ್ಕೆ ಬಂತು. ಏನು ಪೋಕ್ಸೋ ಕಾಯ್ದೆ ಅಂದ್ರೆ, ಗಂಡು ಅಥವಾ ಹೆಣ್ಣು ಮಗು 18 ವರ್ಷದ ಒಳಗಿರುವಂತಹ ಯಾವುದೇ ಮಗುವಿನ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಎಲ್ಲವೂ ಕೂಡ ಸೇರಿರುತ್ತೆ. ಅಂದ್ರೆ ಮಗುವಿನ ಫೋಟೋಗ್ರಫಿ ಮಾಡೋದಿರ್ಬೋದು, ಅಥವಾ ಮಗುವನ್ನ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದು ಕೈ ಎಳೆಯೋದಂತ ಇರ್ಬೋದು, ಮಗುವಿಗೆ ಸನ್ನೆಯ ಮುಖಾಂತರ ತೋರಿಸುವಂತಹದಿರ್ಬೋದು, ಅಥವಾ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡುವಂತಹದಿರ್ಬೋದು. ಇದೆಲ್ಲವೂ ಕೂಡ ಈ ಒಂದು ಪೋಕ್ಸೋ ಕಾಯ್ದೆ 2012ರಲ್ಲಿ ಸೇರುತ್ತೆ. ನಾವು ಈ ಪೋಕ್ಸೋ ಕಾಯ್ದೆ ಗಂಡು ಮಕ್ಕಳ ಮೇಲೆ ನಡೆಯುತ್ತಾ, ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಾ ಅಂತಾರೆ. ಖಂಡಿತವಾಗ್ಲೂ ಗಂಡು ಮಕ್ಕಳ ಮೇಲೆ ಕೂಡ ನಡೆಯುತ್ತೆ, ಹೆಣ್ಣು ಮಕ್ಕಳ ಮೇಲೆ ಕೂಡ ನಡೆಯುತ್ತೆ. ಒಂದು ಅನಾಲಿಸಿಸ್ ಪ್ರಕಾರ ಕರ್ನಾಟಕದ ಒಂದು ಇದನ್ನ ಅನಾಲಿಸಿಸ್ ಮಾಡಿದಾಗ ಅತಿ ಹೆಚ್ಚು ಗಂಡು ಮಕ್ಕಳ ಮೇಲೆ ನಡೆಯುತ್ತೆ. ಆದ್ರೆ ಆ ಗಂಡು ಮಕ್ಕಳ ಮೇಲೆ ನಡೆಯುವಂತಹ ಪ್ರಕರಣಗಳು ಹೆಚ್ಚು ಪ್ರಕರಣಗಳು ನಡೆಯುತ್ತೆ. ಆದರೆ ದಾಖಲಾಗುವಂತಹ ಕೇಸ್ಗಳು ಅಲ್ಪ ಪ್ರಮಾಣವಾಗಿರುತ್ತೆ. ಅಂದ್ರೆ ಯಾಕೆ ಅಂದ್ರೆ ಗಂಡು ಮಗುವಿಗೆ ಈ ರೀತಿ ಆಗಿದೆ ಅಂತಂದ್ರೆ ಮುಂದೆ ಅವನ ಭವಿಷ್ಯ ಹಾಳಾಗುತ್ತೆ ಅಂತ ತಂದೆ ತಾಯಿಗಳು ಈ FIR ಅನ್ನ ಮಾಡಿಸೋದಿಲ್ಲ, ದೂರನ್ನ ಕೊಡೋದಿಲ್ಲ, ಅಲ್ಲಲ್ಲೇ ಹಾಗೆ ಸುಮ್ಮನಾಗ್ಬಿಡ್ತಾರೆ. ಸೊ ಈ ಎಲ್ಲಾ ಕಾರಣದಿಂದ ಗಂಡು ಮಕ್ಕಳ ಮೇಲೆ ಅತಿ ಹೆಚ್ಚು ನಡೆದ್ರು ಕೂಡ ಆಚೆಗೆ ಬರ್ದೆ ಅಪರಾಧಿಗಳು ಅದೇ ಅಪರಾಧಗಳನ್ನ ಮಾಡ್ತಾ 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 ಇಂಥ ಮಕ್ಕಳ ಮೇಲೆ, ತುಂಬಾ ಮುಗ್ಧ ಮಕ್ಕಳ ಮೇಲೆ ಈ ರೀತಿ ಅತ್ಯಾಚಾರಗಳಾಗ್ತಿದೆ. ಇನ್ನು ನಮ್ಮ ಲೈಂಗಿಕ ದೌರ್ಜನ್ಯಕ್ಕೆ ನಾವು ಬಂದಾಗ ಯಾವ ವಯಸ್ಸಿಂದ ಸ್ಟಾರ್ಟ್ ಆಗುತ್ತೆ? 2 ವರ್ಷ, 3 ವರ್ಷ, 4 ವರ್ಷದಿಂದ ಹಿಡಿದು 18 ವರ್ಷದ ಒಳಗಿರುವ, ಅತಿ ಹೆಚ್ಚು ಬೇರೆದು ಆಗುತ್ತೆ ಮಹಿಳೆಯರ ಮೇಲೆ. ಆದ್ರೆ ನಾನು ಇವತ್ತು ತಗೊಂಡಿರೋ ಟಾಪಿಕ್ ಅಲ್ಲಿ ಬರೀ ಪೋಕ್ಸೋ ಕಾಯ್ದೆ ಅಂದ್ರೆ 18 ವರ್ಷದ ಒಳಗಿರುವಂತಹದ್ದು. 3 ವರ್ಷದ ಮಗು, ಅಂಗನವಾಡಿಗೆ ಹೋಗೋ ಮಗು ಮೇಲೆ ದೌರ್ಜನ್ಯ ನಡೆಯುತ್ತೆ. ಹಾಗೇನೆ ಒಂದು 4 ವರ್ಷದ ಮಗು,
5 ವರ್ಷದ ಮಗು, 6 ವರ್ಷದ ಮಗು, ಈ ರೀತಿ ನಾವು ಲೆಕ್ಕ ಹಾಕ್ತಾ ಹೋಯ್ತು ಅಂದ್ರೆ ನಮ್ಮ ಮಗುವನ್ನ ಎಲ್ಲಿ ಕಳಿಸ್ಬೇಕು, ಎಲ್ಲಿ ಬಿಡಬೇಕು, ಯಾವ ರೀತಿ ರಕ್ಷಣೆ ಮಾಡ್ಬೇಕು ಅನ್ನೋದು ಎಲ್ರಿಗೂ ಕೂಡ ಒಂದು ರೀತಿ ಈಗಿನ ಒಂದು ಸಮಯದಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲಿ ನಡೆಯುತ್ತೆ ಲೈಂಗಿಕ ದೌರ್ಜನ್ಯ? ಫಸ್ಟ್ ನಡೆಯೋದೆ ಮನೆಯಲ್ಲಿ, ತಂದೆಯಿಂದ, ಅಣ್ಣನಿಂದ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ತಾತ, ಎಲ್ಲರಿಂದ ಕೂಡ ನಡೀತಾ ಇದೆ. ಅಂದ್ರೆ ಎಲ್ಲರೂ ಕೂಡ ಈ ರೀತಿ ಮಕ್ಕಳ ಮೇಲೆ, ಆಮೇಲೆ ಇಲ್ಲಿಂದ ಸ್ವಲ್ಪ ನಾವು ಮುಂದೆ ಹೋಗ್ತೀವಿ, ಅಕ್ಕಪಕ್ಕದ ನೆಂಟರು, ಅಕ್ಕಪಕ್ಕದ ಮನೆಯವರು, ಅವ್ರು ಬರ್ತಾರೆ, ಅಲ್ಲಿ ನಡೆಯುತ್ತೆ. ಇನ್ನೊಂದ್ ಸ್ವಲ್ಪ ಮಗು ಒಂದ್ ಸ್ವಲ್ಪ ದೊಡ್ಡದಾಗಿ ಒಂದು ಅಂಗನವಾಡಿಗೆ ಹೋಗುತ್ತೆ, ಅಲ್ಲಿ ಮಗುವಿನ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅಲ್ಲಿಂದ ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ಕೂಡ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ, ಗುರುಗಳಿಂದ, ಶಿಕ್ಷಕರಿಂದ. ಇನ್ನೊಂದ್ ಸ್ವಲ್ಪ ಆಚೆ ಬಂತು ಅಂದ್ರೆ ಎಲ್ಲೋ ಒಂದು ಪಾರ್ಕ್ಗೆ ಹೋಗುತ್ತೋ ಅಥವಾ ಇನ್ನೆಲ್ಲೋ ಟ್ಯೂಷನ್ಗೆ ಹೋಗುತ್ತೋ, ಟ್ಯೂಷನ್ ಮನೆಯಲ್ಲಿ ನಡೆಯುತ್ತೆ. ಹಾಗೆ ಸ್ವಲ್ಪ ಆ ಮಗು ಕಾಲೇಜ್ ಲೆವೆಲ್ಗೆ ಹೋದಾಗ ಲೆಕ್ಚರರ್ ಇಂದ ನಡೆಯುತ್ತೆ. ಈ ರೀತಿ ಮಗುಗೆ ಪ್ರತಿಯೊಂದು ಜಾಗದಲ್ಲಿ ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದು ನಡೀತಾ ಹೋಗುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು, ಯಾವ ರೀತಿ ನಮ್ಮ ಮಕ್ಕಳನ್ನ ನಾವು ಬಚಾವ್ ಮಾಡ್ಕೊಳ್ಬೇಕು, ಈ ರೀತಿ ಆದಾಗ ನಾವು ಏನು ಮಾಡಬಹುದು ಅಂತ ನಾನು ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀವಿ. ನಮ್ಮ ತುಮಕೂರಿನಲ್ಲಿ ಸುಮಾರು 48 ಪ್ರಕರಣಗಳಲ್ಲಿ ನಾವು ಶಿಕ್ಷೆಯನ್ನ ವಿಧಿಸಿದ್ದೀವಿ. ಜೀವಾವಧಿ ಶಿಕ್ಷೆ 6 ಜನಕ್ಕಾಗಿದೆ. ಹಾಗೇನೆ 30 ವರ್ಷದ ಶಿಕ್ಷೆ 5 ಜನಕ್ಕಾಗಿದೆ, 20 ವರ್ಷದ ಶಿಕ್ಷೆ 8 ಜನಕ್ಕಾಗಿದೆ, 10 ವರ್ಷದ ಶಿಕ್ಷೆ 7 ಜನಕ್ಕಾಗಿದೆ. ಹೀಗೆ ಹಲವಾರು ಶಿಕ್ಷೆಗಳನ್ನ ನಾವು ಕೊಡಿಸಿದ್ದೀವಿ. ಈಗ ನಾನು ನಿಮ್ಗೆ ಹೇಳಿದೆ, ಫಸ್ಟ್ ಮನೆಯಿಂದನೇ ಸ್ಟಾರ್ಟ್ ಆಗತ್ತೆ ಅಂತ. ಸಾಧ್ಯನಾ? ಕೆಲವರು ಹೇಳ್ತಾರೆ ಮನೆಯಿಂದ, ತಂದೆ ಮಾಡಕ್ ಸಾಧ್ಯನಾ ಮೇಡಮ್ ಅಂತ. ಖಂಡಿತವಾಗಲೂ ತಂದೆಯೇ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದು. ತುಮಕೂರಿನಲ್ಲೇ ನಾವೇ ಆ ಒಂದು ಮಗುವಿಗೆ 13 ವರ್ಷದ ಮಗುವಿನ ಮೇಲೆ ತಂದೆ ತನ್ನ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾನೆ. ಆ ಮಗುಗೆ ತಾಯಿ ಇರೋದಿಲ್ಲ, 3 ಜನ ಅಕ್ಕ ತಂಗಿರ್ತಾರೆ, ಆ ಮಗುವಿನ ಜೀವನ ಏನಾಗ್ಬೇಕು? ಸೊ ಅಂತ ಮಗು ಬಂದು ತನ್ನ ನೋವನ್ನ ತನ್ನ ಚಿಕ್ಕಮ್ಮನ ಹತ್ರ ಹೇಳ್ಕೊಳ್ತಾಳೆ. ಚಿಕ್ಕಮ್ಮ ಬಂದುವಾಗ ದೂರನ ಕೊಡಿಸ್ತಾಳೆ ಮಗು ಕಡೆಯಿಂದ. ನ್ಯಾಯಾಲಯದಲ್ಲಿ ಈ ಪೋಕ್ಸೋ ಕಾಯ್ದೆ ನ್ಯಾಯದಡಿ ಆ ಒಂದು ನ್ಯಾಯಾಲಯದಲ್ಲಿ ಕಂಪ್ಲೀಟ್ ಆಗಿ ಕೇಸ್ ನಡೆಯುತ್ತೆ. ನಡೆದಾಗ ಆರೋಪಿತನಾದ ತಂದೆ ಈ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರೋದು, ಆ ಲೈಂಗಿಕ ದೌರ್ಜನ್ಯ ಮಾಡಿರೋದು ಪ್ರೂವ್ ಆಗತ್ತೆ. ಹಾಗಾಗಿ ತಂದೆಗೆ ಜೀವಾವಧಿ ಶಿಕ್ಷೆವನ್ನ ನಾವೇ ಕೊಡ್ಸಿದೀವಿ. ಅಂದ್ರೆ ಆ ಮಗುವಿನ ಜೀವನ. ಮತ್ತೆ ಹಾಗಿದ್ರೆ ಮಗುನ್ ಯಾರು ನೋಡ್ಕೊಳ್ತಾರೆ ಮೇಡಮ್? ಇನ್ನು 2 ಚಿಕ್ಕ ಮಕ್ಕಳು ಅಂತ ಕೇಳ್ತೀರಾ. ಆ ಮಗು ಮತ್ತೆ ಆಕೆಯ ತಂಗಿಯರಿಗೆ ನಾವು ಬಾಲಕಿಯರ ಬಾಲಮಂದಿರದಲ್ಲಿ ಬಿಟ್ಟು ಓದಿಸ್ತಾ ಇದೀವಿ. ಆ ಮಗುವಿಗೆ ಪರಿಹಾರವಾಗಿ ಸರ್ಕಾರದಿಂದ 10 ಲಕ್ಷ ರೂಪಾಯಿಗಳನ್ನ ಕೊಡ್ಸಿದೀವಿ. ಯಾವಾಗ ಈ ಮಗು 22 ವಯಸ್ಸಿಗೆ ಬರುತ್ತೆ, ಆಗ 10 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಆ ಮಗುಗೆ ಸಿಗುತ್ತೆ. ಆಗ ಆ ಮಗು ಸ್ವಲ್ಪ ತಿಳುವಳಿಕೆ ಇರ್ತಾಳೆ. 22 ವಯಸ್ಸು ಅಂದ್ರೆ ಆಕೆ ಮತ್ತು ಆಕೆಯ ತಂಗಿಯರನ್ನು ಕೂಡ ಓದಿ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನ ರೂಢಿಸ್ಕೊಂಡು ಒಬ್ಬ ಒಳ್ಳೆಯ ಪ್ರಜೆಯಾಗಿ ಆಕೆ ಬಾಳ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದೀವಿ. ಇನ್ನು ಬಂದ್ರೆ ಅಣ್ಣ ತಂಗಿಯರು ಅಂತ. ಅಣ್ಣ ತಂಗಿಯರು ಮಾಡ್ತಾರ? ಅಣ್ಣ ತಂಗಿಯರು ಈ ರೀತಿ ಎಲ್ಲ ಮಾಡಕ್ ಸಾಧ್ಯನಾ ಮೇಡಮ್? ನಮ್ಮಲ್ಲಿ ಬಹುತೇಕ ಪ್ರಕರಣಗಳು ಅಣ್ಣ ತಂಗಿಯರ ಪ್ರಕರಣಗಳಾಗಿದೆ. ಎಷ್ಟೋ ಪ್ರಕರಣಗಳಲ್ಲಿ ಅಣ್ಣ ತಂಗಿಯರೇ ಮಕ್ಕಳನ್ನ ಮಾಡ್ಕೊಂಡಿದ್ದಾರೆ. ಸ್ವಂತ ಅಣ್ಣ ತಂಗಿ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಈ ರೀತಿ ಇದ್ದಾಗ ನಾವು ನಮ್ಮಲ್ಲಿ ಒಂದು ಸಂಸ್ಕಾರ ಅಂತ ಹೇಳಿ ಒಂದು ಗೂಡನ್ನ ಕಟ್ಟಿರ್ತೀವಿ. ಒಂದು ಸಂಸ್ಕಾರ ನಮ್ಮಲ್ಲಿ ನಮ್ಮದೇ ಆದಂತಹ ಒಂದು ಸಮಾಜ, ಆ ಸಮಾಜದಲ್ಲಿ ನಾವು ಬಾಳ್ತೇವೆ. ಆದ್ರೆ ಅಲ್ಲೇನಾಗುತ್ತೆ ಅಂದ್ರೆ ಅಣ್ಣ ತಂಗಿಯರೇ ಗಂಡ ಹೆಂಡತಿಯ ರೀತಿ ಜೀವನವನ್ನ ಮಾಡ್ತಾರೆ. ಅಂದ್ರೆ ಆ ಸಣ್ಣ ಮಕ್ಕಳು, ಇನ್ನು ಆ ಮಗು 10 ವರ್ಷದಿರುತ್ತೆ, 11 ವರ್ಷದಿರುತ್ತೆ, 5 ವರ್ಷದಿರುತ್ತೆ, 4 ವರ್ಷದಿರುತ್ತೆ. ಅಂತ ಮಗುವನ್ನ 11 ವರ್ಷದ ಮಗು, ನಮ್ಮಲ್ಲೇ 13 ವರ್ಷದ ಮಗುವಿನ ಜೊತೆ ಸದ್ಯ ಅಣ್ಣನೇ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಆಕೆ ಗರ್ಭಿಣಿಯಾಗಿ ಮಗುವನ್ನ ಹೆತ್ಕೊಟ್ಟಿರೋ ಅನೇಕ ಉದಾಹರಣೆಗಳು ನಮ್ಮಲ್ಲಿದೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ನಾವು ಸಮಾಜಕ್ಕೆ ಕೊಡುವಂತಹ ಕೊಡುಗೆ ಏನು? ಹಾಗಿದ್ರೆ ನಮ್ಮಲ್ಲಿ ನಾವು ಅಣ್ಣ ತಂಗಿ ಬಾಂಧವ್ಯವನ್ನ, ಒಂದು ದೊಡ್ಡ ಅಣ್ಣ ಅಂತಂದ್ರೆ ರಕ್ಷಕ ಅಂತ ಹೇಳ್ತೀವಿ, ಆದ್ರೆ ಅದೇ ಅಣ್ಣ ಭಕ್ಷಕನಾದಾಗ ಆ ಮಗು ಎಲ್ಲಿ ಹೋಗ್ಬೇಕು? ಈ ರೀತಿ ಪ್ರಕರಣಗಳು. ಇನ್ನು ದೊಡ್ಡಪ್ಪ ಚಿಕ್ಕಪ್ಪ ಮಾವನಿಂದ ಅನೇಕ ಪ್ರಕರಣಗಳು ನಮ್ಮಲ್ಲಿದೆ. ಎಕ್ಸಾಂಪಲ್ ಕೊಡ್ತಾ ಇದ್ರೆ ಅದಕ್ಕೆ ಎಂಡೇ ಇಲ್ಲ ಅಂತ. ಇದಾದ್ಮೇಲೆ ಒಂದು ಸ್ಟೆಪ್ ಮುಂದಕ್ಕೆ ಹೋಯ್ತು ಅಂತಂದ್ರೆ ತಾತನಿಂದ ಆಗಿಲ್ವಾ? ಖಂಡಿತವಾಗ್ಲೂ ತಾತನಿಂದನೇ ಆಗಿದೆ. ನಮ್ಮಲ್ಲೇ 3 ಪ್ರಕರಣಗಳು ತಾತನೇ ಮಗುವಿನ ಮೇಲೆ ದೌರ್ಜನ್ಯ ಮಾಡ್ತಾನೆ. 11 ವರ್ಷದ ಮಗುವಿನ ಮೇಲೆ ದೌರ್ಜನ್ಯ ಮಾಡ್ತಾನೆ. ದೌರ್ಜನ್ಯ ಮಾಡಿದ ಕಾರಣ ಮಗು ಗರ್ಭಿಣಿ ಆಗ್ತಾಳೆ. ಆದ್ರೆ ಹಳ್ಳಿಯಲ್ಲಿ ಇರ್ತಾರೆ. ಆ ಮಗು ಹೇಳುತ್ತೆ, ನನಗೆ ಆರೋಗ್ಯ ಸರಿ ಇಲ್ಲ, ಜ್ವರ ಇದೆ. ತಂದೆ ಇರೋದಿಲ್ಲ, ತಾಯಿ ಮತ್ತೆ ಅಜ್ಜಿ ಇರ್ತಾರೆ.
ತಾತ ಇರ್ತಾನೆ. ತಾತ ಅನ್ಕೊಳ್ತಾರೆ, ಓ ಮಗುಗೇನೋ ದೆವ್ವ ಹಿಡಿದಿದೆ ಅಂತ ಹೇಳಿ ಊರಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನಗಳಿಗೂ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಆದ್ರೆ ಮಗುಗೆ ಜ್ವರ ಬಿಡೋದಿಲ್ಲ, ಆದ್ರೆ ದಪ್ಪ ದಪ್ಪ ಹಾಕ್ತಾರೆ. ಇವ್ರು ಅನ್ಕೊಳ್ತಾರೆ ಮಗು ಮೊದ್ಲೇ ದಪ್ಪ ಆಯ್ತು, ಒಂಚೂರು ನೋಡಕ್ಕೆ ಗುಂಡ್ಗಿದ್ದಾಳೆ, ಒಂಚೂರು ಊಟ ಗೀಟ ಚೆನ್ನಾಗಿ ಮಾಡ್ತಾಳಲ್ಲ ಅಂತ ಅನ್ಕೊಂಡು ಆ ಭ್ರಮೆಯಲ್ಲಿ ಇರ್ತಾರೆ ಹೊರತು ಈ ಮಗುವಿಗೆ ಗರ್ಭಿಣಿಯಾಗಿದ್ದಾಳೆ ಅನ್ನೋ ತಿಳುವಳಿಕೆನೆ ಕೂಡ ಇರೋದಿಲ್ಲ. ಇದಾದ ನಂತರ ಇವರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಅಲ್ಲಿ ಮಗುಗೆ ಡೆಲಿವರಿ ಆಗುತ್ತೆ. ಆ ಮಗುನು ಗಾಬರಿ ಆಗ್ತಾಳೆ, ಅಮ್ಮನೂ ಗಾಬರಿ ಆಗ್ತಾಳೆ, ತಾತನೂ ಗಾಬರಿ ಆಗ್ತಾನೆ. ಅಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಅನೇಕ ನಮ್ಮ ಪ್ರಕರಣಗಳಲ್ಲಿ ನಾನು ನೋಡ್ತೇವೆ. ದಿನ ಬೆಳಗ್ಗೆ ಇದ್ರೆ ನಾವು ಅದೇನೆ ನೋಡೋದು. ಆ ಪ್ರಕರಣಗಳಲ್ಲಿ ಅದನ್ನ ನೋಡಿದಾಗ ನಮ್ಗೆ ನಾನು ತಾಯಿಯನ್ನ ಕೇಳ್ತೀನಿ, ಅಲ್ಲಮ್ಮ ನೀವು ಕೂಡ ಒಬ್ಬ ತಾಯಿಯಾಗಿದ್ದೀರಾ, ನಿಮ್ಗೂ ಕೂಡ ಒಂದು ಮಗು ಆಗಿದೆ, ಹಾಗಿದ್ರೆ ನಿಮ್ಮ ಮಗಳಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಕಂಡ್ರ? ಈಗ ನಮಗ್ ಗಾಬರಿ ಆಗ್ತದೆ, ಏನ್ ಮಾಡ್ಬೇಕು ಮೇಡಮ್ ಅಂದ್ರೆ ಸಮಯ ಮೀರ್ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಅದಕ್ಕೆ ಏನ್ ಮಾಡ್ಬೇಕು ಪೇರೆಂಟ್ಸ್ ಅನ್ನೋದನ್ನ ಮುಂದಿನ ನಂತರ ನಾನು ಇದರಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೇನೆ. ಇನ್ನು ಹೊರಗಡೆ ಬಂದಾಗ ತಾತನಿಂದ ಆಯ್ತು, ನೆಕ್ಸ್ಟ್ ಅಕ್ಕ ಪಕ್ಕದವರು ಮಕ್ಕಳನ್ನ ಹೋಗ್ತಾರೆ, ಮಾತಾಡಿಸ್ತಾರೆ, ಅಣ್ಣ ಅಂತ ಹೋಗ್ತಾರೆ. ಹೋದಾಗ ಆ ಮನೆಯಲ್ಲಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ. ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಆ ಮಗುಗೆ ಹೆದರಿಸ್ತಾರೆ, ನೀನ್ ಯಾರಿಗಾರು ಹೇಳ್ತು ಅಂದ್ರೆ ನಾನು ನಿಮ್ನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ. ಆ ಮಗು ಅದನ್ನೇ ನೆನೆಸ್ಕೊಂಡು ಏನ್ ಮಾಡುತ್ತೆ, ಯಾರಿಗೂ ಹೇಳೋದಿಲ್ಲ, ಈ ವಿಷಯವನ್ನ ಮುಚ್ಚಿಬಿಡುತ್ತೆ. ಯಾವಾಗ ಪ್ರಕರಣದಲ್ಲಿ ಆ ಮಗು ಗರ್ಭಿಣಿಯಾಗಿ ಗೊತ್ತಾದಾಗ ಏನಾಗುತ್ತೆ, ಈ ರೀತಿಯಾದಂತಹ ವಿಷಯಗಳ ಆಚೆ ಬರುತ್ತೆ. ಆ ಸಮಯಕ್ಕಾಗ್ಲೇ ಕಾಲ ಮೀರಿ ಹೋಗಿರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಕೂಡ ಅಕ್ಕಪಕ್ಕದವರಿಂದ. ಇನ್ನು ಶಾಲೆಯಲ್ಲಿ ಬಂದರೆ ಅತಿ ಹೆಚ್ಚು ನಮ್ಮಲ್ಲಿ ಈಗ ಶಾಲಾ ಮಾಸ್ಟರ್ ಶಿಕ್ಷಕರು ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾರೆ. ಬೋರ್ಡ್ ಮೇಲೆ ಬರ್ರಿ ಅಂತ ಹೇಳುದು, ಅಲ್ಲಿ ನಿಲ್ಲಿಸ್ಬಿಟ್ಟು ಆಕೆ ಜೊತೆ ಅಸಹ್ಯವಾಗಿ ಮಾತಾಡೋದು, ಆಮೇಲೆ ಮೊಬೈಲ್ ಫೋನ್ ಅನ್ನ ತೋರಿಸ್ಬಿಟ್ಟು ಅದರಲ್ಲಿ ಕೆಟ್ಟ ಕೆಟ್ಟ ಚಿತ್ರಗಳನ್ನು ಆ ಒಂದು ಮಕ್ಕಳಿಗೆ ತೋರಿಸುವಂತಹದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಮಕ್ಕಳು ಬಂದು ಅದನ್ನ ತಂದೆ ತಾಯಿಗೆ ಹೇಳ್ತಾರೆ, ತಂದೆ ತಾಯಿ ಬಂದು ಮತ್ತೆ ಕಂಪ್ಲೇಂಟ್ ಅನ್ನ ಈ ರೀತಿ ಶಿಕ್ಷಕರೇ ಅಲ್ಲಿ ನಾವು ಶಿಕ್ಷಕರು ಅಂತ ಹೇಳಿ ಏನಕ್ಕೆ ಕಳಿಸ್ತೀವಿ ಅಂದ್ರೆ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿ ಅಂತ ಹೇಳ್ಬಿಟ್ಟು ನಾವೊಂದು ಶಾಲೆಗೆ ಕಳಿಸ್ತೀವಿ. ಆದ್ರೆ ಆ ಶಾಲೆಯಲ್ಲಿ ಶಿಕ್ಷಕರೇ ಭಕ್ಷಕರಾದಾಗ ಆ ಮಗುವಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಇನ್ನು ಅದಕ್ಕಿಂತ ಮುಂದೆ ಒಂದು ಸ್ಟೆಪ್ ಇಡ್ತೀವಿ. ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಮಗು ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ವಾಪಸ್ ಸೇಫ್ ಆಗಿ ಬರ್ತಾಳ ನಮ್ಮ ಮಗು ಅನ್ನೋದೇ ನಮ್ಗೆ ಭಯ ಆಗಿರುತ್ತೆ. ಯಾಕೆಂದ್ರೆ ಯಾವ ಟೈಮಲ್ಲಿ ಯಾರು ಮಗುವನ್ನ ಏನ್ ಮಾಡ್ತಾರೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಇನ್ನು ಹೊರಗಿನ ಸೊಸೈಟಿಲಿ ಪ್ರತಿಯೊಂದು ಇದಿಷ್ಟು ನಾವು ಸಣ್ಣ ಮಕ್ಕಳು. ಈಗ ನಮ್ಮಲ್ಲಿ ಕ್ಯಾಟಗರಿ ನಾವು ಈಗ 3 ವರ್ಷದಿಂದ 18 ವರ್ಷ ಅಂತ ಹೇಳ್ತೀವಿ. ನಾವು ಅದನ್ನ ಒಂದು ಸ್ವಲ್ಪ ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ. ಯಾಕೆಂದ್ರೆ 3 ವರ್ಷದಿಂದ 6 ವರ್ಷದ ಮಗುವಿಗೆ ಏನೂ ಗೊತ್ತಿರಲ್ಲ. ಅವಕ್ಕೆ ದೇ ಆರ್ ಇನ್ನೋಸೆಂಟ್. ಅಂದ್ರೆ ಅವಕ್ಕೆ ಗೊತ್ತಿಲ್ಲದೆ ಮನೆ ಮುಂದೆ ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗೋದು. ನಮ್ಮಲ್ಲಿ ಸುಮಾರು ಪ್ರಕರಣಗಳು 3 ವರ್ಷದ ಒಂದು 6-7 ಪ್ರಕರಣಗಳಿದೆ. 6-7 ಪ್ರಕರಣದಲ್ಲಿ ಇದುವರೆಗೂ 5 ಪ್ರಕರಣಗಳಲ್ಲಿ ನಾನು ಶಿಕ್ಷೆಯನ್ನು ಕೊಡಿಸಿದ್ದೇನೆ. ಯಾಕೆಂತಂದ್ರೆ 3 ವರ್ಷದ ಮಗು ಅಂಗನವಾಡಿಗೆ ಹೋಗುತ್ತೆ, ಅದಕ್ಕೆ ಮಾತಾಡೋದಕ್ಕೂ ಕೂಡ ಬರೋದಿಲ್ಲ. ಅಂತ ಮಗುವನ್ನ ಕರ್ಕೊಂಡು ಹೋಗಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾರೆ. ಅದೇ ರೀತಿ ಒಂದು 6 ವರ್ಷದ ಮಗು ಆಟ ಆಡ್ತಾ ಇರತ್ತೆ ಮನೆ ಮುಂದೆ, ಮೇಕೆ ಮರಿಯನ್ನ ಕೊಡ್ತೀನಿ ಅಂತ ಹೇಳಿ ಆ ಮಗುವನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆತನಿಗೆ 60 ವರ್ಷ, ಈ ಮಗುವಿಗೆ ಕೇವಲ 5 ವರ್ಷ. ಅಂತ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾರೆ. ಇನ್ನೂ ಒಂದು ಮಗು, ಆ ಮಗು 6 ವರ್ಷದ ಮಗು ಮನೆ ಹತ್ರ ಆಟ ಆಡ್ತಾ ಇರ್ತಾರೆ. ಆದ್ರೆ ಆತ ಬಂದು ಬಾ ಹುಣ್ಸೆಕಾಯಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾನೆ. ಈ ರೀತಿ ಸಣ್ಣ ಮಕ್ಕಳುಗಳನ್ನು ಕೂಡ ಬಿಡದೆ ಈ ರೀತಿ ಲೈಂಗಿಕ ದೌರ್ಜನ್ಯ ನಮ್ಮಲ್ಲಿ ಅತಿ ಹೆಚ್ಚು ನಡೀತಾ ಇದೆ. ಆದ್ರೆ ಹೊರಗಡೆ ಎಷ್ಟೋ ಬರ್ತಾ ಇಲ್ಲ. ಇದಿಷ್ಟು ಒಂದು ನಾನು ಹೇಳೋದು 3 ವರ್ಷದಿಂದ ಒಂದು 6-7 ವರ್ಷ. ಅದಾದ್ಮೇಲೆ ನಾವು 8 ವರ್ಷದಿಂದ 11 ವರ್ಷದ ಮಗು, ಈ ಮಕ್ಕಳಲ್ಲೂ ಕೂಡ ಅತಿ ಹೆಚ್ಚು ತಿಳುವಳಿಕೆ ಕಮ್ಮಿ ಇರುತ್ತೆ. ಇವರನ್ನ ಮಾತಾಡ್ಸೋದು, ಫ್ರೆಂಡ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾರೆ. ಇನ್ನು ನಮ್ಮಲ್ಲಿ ನಮ್ಮ ಸಮಾಜ ಎದುರಿಸುತ್ತಿರುವ ಮುಖ್ಯವಾದ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಈ 12 ವರ್ಷದಿಂದ ಹಿಡಿದು 14-15 ವರ್ಷ ಇದು ಒಂದು ಟರ್ಮ್ ಮಕ್ಕಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದ್ರೆ 8th ಸ್ಟ್ಯಾಂಡರ್ಡ್ ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ವರೆಗೂ ಒಂದು, ಫಸ್ಟ್ PUC ಇಂದ ಸೆಕೆಂಡ್ PUC, ಈ 2 ಘಟ್ಟವನ್ನ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗತ್ತೆ. ಈ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ತಂದೆ ತಾಯಿಗಳು ಏನ್ ಮಾಡ್ತಾರೆ, ಮೊಬೈಲ್ ಫೋನ್ ಅನ್ನ ಆನ್ಲೈನ್ ಕ್ಲಾಸ್ ಅಂತ ಕೊಡ್ತಾರೆ. ಈ ಮಕ್ಕಳು ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಓದೋದನ್ನ ಬಿಟ್ಟು ಬೇರೆ ಪ್ರತಿಯೊಂದನ್ನು ಕೂಡ ತಗೊಳ್ತಾರೆ. ಏನು, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಇದ್ರಲ್ಲೆಲ್ಲ ಕೂಡ ಇನ್ವಾಲ್ವ್ ಆಗ್ತಾರೆ. ತಂದೆ ತಾಯಿಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ನಾನ್ ಮೊಬೈಲ್ ಕೊಡ್ಸಿದೀನಿ, ನನ್ ಮಗು ಪಾಠ ಓದ್ತಾ ಇದೆ ಮೇಡಮ್ ಅಷ್ಟೇ ಅವ್ರು ಬಂದು ಹೇಳೋದು. ಆದ್ರೆ ಆ ಮಗು ಏನ್ ನೋಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅಥವಾ ಏನ್ FB ಏನ್ ಮಾಡ್ತಾ ಇದೆ, ಅಥವಾ ವಾಟ್ಸ್ಆಪ್ ಇದೆಯಾ,
ಯಾವುದನ್ನು ಕೂಡ ಹಳ್ಳಿಯಲ್ಲಿರುವಂತಹ ಜನರಿಗೆ ಅಷ್ಟು ತಿಳುವಳಿಕೆ ಕೂಡ ಪಾಪ ಇರೋದಿಲ್ಲ. ಏನೋ ನನ್ನ ಮಗು ಪಾಪ ಪಾಠ ಓದ್ತಿದೆ ಅಂತ ಅವ್ರು ತಿಳ್ಕೊಂತಾರೆ. ಆದ್ರೆ ಈ ಮಕ್ಕಳು ತಮಗೆ ಅರಿವಿಲ್ಲದೇನೆ ಯಾರನ್ನೋ ಒಬ್ಬನ್ನ ಪರಿಚಯ ಮಾಡ್ಕೊಳ್ತಾರೆ. ಅವ್ರೇನ್ ಮಾಡ್ತಾರೆ, ಒಳ್ಳೊಳ್ಳೆ ಫೋಟೋ ಹಾಕೋದು, ಅವ್ರು ಯಾರು ಅಂತಾನೆ ಆ ಮಗುಗೆ ಗೊತ್ತಿರಲ್ಲ. ಆದ್ರೆ ಇವನನ್ನ ಅವನು ದೊಡ್ಡ ಶ್ರೀಮಂತ, ಅದು ಇದು ಅವರು ಪ್ರೀತಿಯ ಮಾತುಗಳನ್ನಾಡಿ ಆ ಮಗುವಿಗೆ ತಮಗೆ ಅರಿವಿಲ್ಲದೇನೆ ಆತನ ಹಿಂದೆ ಬಿಡುವಂತೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ದಿನ ಬೆಳಗ್ಗೆ ನೋಡುವಂತಹದ್ದೇನಂದ್ರೆ ಆ ಮಕ್ಕಳು ತಮ್ಮ ನೇಕ್ಡ್ ಫೋಟೋಸ್ ಎಲ್ಲ ಅಂದ್ರೆ ಅಂತಹ ಫೋಟೋಗಳನ್ನ ಆತನಿಗೆ ಕಳಿಸ್ತಾರೆ. ಆಮೇಲೆ ವಿಡಿಯೋವನ್ನು ಕೂಡ ಕಳಿಸ್ತಾರೆ. ಆತ ಆ ವಿಡಿಯೋವನ್ನ ಇಟ್ಕೊಂಡು ಆ ವ್ಯಕ್ತಿಯನ್ನವ್ರು ಏನ್ ಮಾಡ್ತಾರೆ, ಇಂಥ ಮಗುವಿಗೆ ಬೆದರಿಕೆ ಹಾಕಿ ಹೆದರಿಕೆ ಹಾಕಿ ಕರೆಸ್ಕೊಳ್ತಾರೆ. ಎಲ್ಲಿದ್ಯೋ ಆ ಜಾಗದಲ್ಲಿ ಕರೆದು ಅಲ್ಲಿ ಆ ಮಗುವಿನ ಮೇಲೆ ಮಕ್ಕಳ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ. ಇದರಿಂದ ಎಷ್ಟೋ ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೆದರ್ಕೊಂಡು. ಆದ್ರೆ ಕೆಲವು ಮಕ್ಕಳು ಗೊತ್ತಿಲ್ಲದೆ ಹಾಗೆ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಆ ಮಕ್ಕಳು ಗರ್ಭಿಣಿಯರಾಗ್ತಾರೆ. ಈ ವಿಷಯ ಗೊತ್ತೇ ಇರಲ್ಲ. ಯಾಕೆಂದ್ರೆ 5-6 ತಿಂಗಳಾದ್ಮೇಲೆ ಆ ಮಕ್ಕಳು ಗರ್ಭಿಣಿ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ 10ರಿಂದ 15 ವಯಸ್ಸು ಮಕ್ಕಳನ್ನ ತುಂಬಾ ಜೋಪಾನವಾಗಿ ಕಾಪಾಡುವಂತಹದ್ದು ತಂದೆ ತಾಯಿಯ ಕರ್ತವ್ಯ, ಶಾಲೆಯಲ್ಲಿ ಗುರುಗಳ ಕರ್ತವ್ಯ ಅನ್ನೋದು ನನ್ನ ಉದ್ದೇಶ. ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಮುಂದಕ್ಕೆ ಬರೋಣ. ಅದಾದ್ಮೇಲೆ ಈಗ ನಾನು ಹೇಳಿದೆ ನಿಮಗೆ ಶಾಲೆಯಲ್ಲಿ 8ರಿಂದ 11, 16 ವಯಸ್ಸು ಅಂತ, 16ರಿಂದ 18 ವಯಸ್ಸು, ಇದನ್ನ ನಾವು ಟೀನೇಜ್ ಅಂತ ಕೂಡ ನಾವು ಕರಿತೀವಿ. ಈ ಟೀನೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಲೈಫ್ ಹೊಸದಾಗಿ 10th ಮುಗಿಸಿರ್ತಾರೆ, ಫಸ್ಟ್ PUC ಬಂದಿರ್ತಾರೆ. ಅವ್ರಿಗೆ ಲೈಫ್ ಎಲ್ಲ ಕಲರ್ಫುಲ್ ಅಂತ ಹೇಳುತ್ತೆ, ಹೊಸ ಫ್ರೆಂಡ್ ಸರ್ಕಲ್ ಇರುತ್ತೆ. ಅವ್ರಿಗೆ ಪ್ರೀತಿ ಪ್ರೇಮ ಅನ್ನೋದು ಅಂದ್ರೆ ಅವ್ರಿಗೆ ಪ್ರೀತಿ ಮತ್ತೆ ಇಷ್ಟ, ಇನ್ಫ್ಯಾಚುಯೇಷನ್ ಆಕರ್ಷಣೆ, ಈ ಮೂರದ ಅರ್ಥನೇ ಗೊತ್ತಿರೋದಿಲ್ಲ. ಕೆಲವು ಕಡೆ ಎಲ್ಲ ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಹೋದಾಗ ಮಕ್ಳು ಹೇಳ್ತಾರೆ, ಮೇಡಮ್ ಲವ್ ಮೇಡಮ್ ಅಂತಾರೆ. ನಾ ಹೇಳಿದೆ, ಪ್ರೀತಿ ಅಂದ್ರೆ ಏನಪ್ಪ, ಯಾವ್ದನ್ನ ಪ್ರೀತಿ ಅಂತ ಕರಿತೀವಿ, ಯಾವ್ದನ್ನ ಪ್ರೀತಿ ಅಂತ ಕರಿತೀರಾ ನೀವು ಅಂತ ಕೇಳಿದಾಗ ಆ ಮಕ್ಳು ಹೇಳ್ತಾರೆ, ಮೇಡಮ್ ನಾನು ತುಂಬಾ ಇಷ್ಟಪಡ್ತೀನಿ ಮೇಡಮ್. ಸರಿ, ನಾ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮಗುಗೆ ಒಂದು ಗಿಡವನ್ನ ಬೆಳೆಸ್ತೀನಿ, ಈ ಗಿಡವನ್ನ ನಿಮ್ ಮುಂದೆ ನಾನು ಕೊಡ್ತೇನೆ. ಈ ಗಿಡವನ್ನ ನೀವು ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ, ಅಥವಾ ಅದು ಅಟ್ರಾಕ್ಟ್ ಮಾಡುತ್ತಾ ನಿಮ್ಮನ್ನ ಅಂತ. ಆಗ ಮಗು ಹೇಳುತ್ತೆ, ಮೇಡಮ್ ನಾನು ಇಷ್ಟಪಡ್ತೀನಿ ಮೇಡಮ್ ಅಂತ. ಇಷ್ಟನ ಪ್ರೀತಿ ಅಂದ್ರೆ ಹೂವ ಬಿಟ್ಟಿದೆ ಮೇಡಮ್, ನಾನು ಹೂವ ಕಿತ್ಕೊಂಡ್ಬಿಡ್ತೀನಿ ಮೇಡಮ್. ಹೂವ ಯಾಕೆ ಇಟ್ಯಾ, ನಂಗೆ ಇಷ್ಟ ಆಯ್ತು ಮೇಡಮ್ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನಾನು ಹೇಳ್ತೀನಿ, ಹೌದಾ ಇಷ್ಟ ಆಯ್ತಾ, ಅದಕ್ಕಿತ್ತ ನೀನು ಅಂದ್ರೆ ಹೌದು ಮೇಡಮ್. ಅಂದ್ರೆ ಆ ಮಗುವಿಗೆ ಪ್ರೀತಿ ಅಂತ ಆಗ್ಲಿ ಅಥವಾ ಇಷ್ಟ ಅಂತ ಆಗ್ಲಿ ಆಕರ್ಷಣೆ ಅಂದ್ರೆ ಗೊತ್ತಿಲ್ಲ. ಪ್ರೀತಿ ಅನ್ನೋದು ಶಾಶ್ವತವಾಗಿರುತ್ತೆ. ಆಗ ಆ ಮಕ್ಳಿಗೆ ಹೇಳ್ಬೇಕು, ನೋಡಮ್ಮ, ಒಂದು ಗಿಡ ಇದ್ರೆ ಅದಕ್ಕೆ ನೀರನ್ನ ಹಾಕಿ ಆ ಪ್ರತಿದಿನ ಆ ಒಂದು ಗಿಡ ಬೆಳವಣಿಗೆ ಆಗ್ತಾ ಇರುತ್ತೆ. ಆಗ ನಿಮ್ಗೆ ಖುಷಿ ಆಗ್ತಾ ಇರುತ್ತೆ ನೋಡಿದಾಗ, ಇಷ್ಟು ಚೆನ್ನಾಗಿದ್ಯಾ ನನ್ ಗಿಡ ಅಂತ ಹೇಳಿ ನೀವ್ ಅದನ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದಾಗ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಾ. ಹಾಗೇನೆ ಇಷ್ಟಪಟ್ಟಾಗ ಏನ್ ಮಾಡ್ತೀರಾ, ಒಂದು ಹೂವು ಬಿಟ್ಟಾಗ ಕಿತ್ಬಿಟ್ಟು ಅದನ್ನ ಮುಡ್ಕೊಳ್ಳೋದು, ದೇವ್ರ ಗಿಡದು ಏನೋ ಮಾಡ್ತೀವಿ, ಅದು ಸ್ವಲ್ಪ ದಿನ ಹೊರಟೋಗ್ಬಿಡತ್ತೆ. ಅದು ನಮ್ಗೆ ಇಷ್ಟ ಆಗತ್ತೆ. ನೆಕ್ಸ್ಟ್ ಅಟ್ರಾಕ್ಟ್ ಅಂತ ಹೇಳ್ತೀವಿ, ಅದು ಕೇವಲ ಆಕರ್ಷಣೆ ಆಗಿರುತ್ತೆ ಹೊರತು ಅದರಲ್ಲಿ ಬೇರೆ ಇನ್ಯಾವುದು ಇರೋದಿಲ್ಲ. ಈ 16ರಿಂದ 18ರಲ್ಲಿ ಈ ಆಕರ್ಷಣೆ ಏನು ಇನ್ಫ್ಯಾಚುಯೇಷನ್ ಅಂತ ನಾವು ಹೇಳ್ತೀವಿ, ಈ ಇನ್ಫ್ಯಾಚುಯೇಷನ್ ಇಂದ ಎಷ್ಟೋ ಮಕ್ಕಳ ಜೀವನ ಬಲಿಪಶು ಆಗಿ ಆಗ್ತಾ ಇದೆ. ಈ ಆಕರ್ಷಣೆಗೆ ಒಳಗಾಗಿ ಇಡೀ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಅನ್ನೋ ಹೆಸರಿನಲ್ಲಿ ಮಕ್ಕಳ ಜೀವನವನ್ನ ಹಾಳಾಗ್ತಿದೆ. ಎಷ್ಟೋ ಮಕ್ಕಳು ತನ್ನ ಮನೆಯನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ತಿಂಗಳಾನ್ಗಟ್ಲೆ ಯಾವ್ದೋ ಒಂದು ಹಂದಿಗೂಡಂತಹ ಜಾಗದಲ್ಲಿ ಇರ್ತಾರೆ, ಇನ್ಯಾವುದೋ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಕರ್ಕೊಂಡೋಗಿ ಈ ಮಕ್ಕಳನ್ನ 1-2 ತಿಂಗಳುಗಳು ಇಟ್ಕೊಂಡು ಇವರ ಜೊತೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಆಮೇಲೆ ಕರ್ಕೊಂಡು ಬಂದು ಮನೆಗೆ ಬಿಡ್ತಾರೆ. ಈ ಮಕ್ಕಳು ಅನ್ಕೊಳ್ತಾರೆ ಅವರು ನಿಜವಾಗ ಆ ಟೈಮಲ್ಲಿ ಹೇಳುವಂತಹ ಚಿನ್ನ, ರನ್ನ, ಬಂಗಾರ ಅನ್ನೋದನ್ನ ಇವ್ರೇನ್ ಅನ್ಕೊಳ್ತಾರೆ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ಈ ಮಕ್ಕಳು ಅವರ ಜೀವನವನ್ನ ಅದಕ್ಕೆ ಅಂತ ಮುಡುಕ್ ಹಾಕ್ಬಿಟ್ಟಿರ್ತಾರೆ. ಇವರಿಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಇವರಿಗೆ ಬುದ್ಧಿ ಬರೋಷ್ಟೊತ್ತಿಗೆ ತುಂಬಾ ಮುಂದಕ್ಕೆ ಹೊರಟೋಗ್ಬಿಟ್ಟಿರುತ್ತೆ ಲೈಫು. ಹಾಗಾಗಿ ಬಹಳ ಕಷ್ಟ ಇದೆ. ನಮ್ಮ ಮಕ್ಕಳನ್ನ ನಾವು ಜೋಪಾನವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಒಂದು 16ರಿಂದ 18 ವರ್ಷದ ತಂದೆ ತಾಯಿಗಳು ದಯವಿಟ್ಟು ನೀವು ಯಾರ್ಯಾರು ಇಲ್ಲಿದ್ದೀರಾ, ನಿಮ್ಮ ಪರಿಚಯ ಇರೋರಿಗೆ ನೀವು ದಯವಿಟ್ಟು ತಿಳಿಸಿ, ನಿಮ್ಮ ಮಗುವಿನ ಚಲನವಲನವನ್ನ ಗಮನಿಸಿ. ಈಗ ಒಂದು ಮಗು ನಮ್ಮ ಮನೆಯಲ್ಲಿ ಅಚ್ಚುಕಟ್ಟಾಗಿ ಊಟ ಮಾಡ್ತು ಅಂದ್ರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಮನೆಯಲ್ಲಿ ನಾವು ಚೆನ್ನಾಗಿ ಅಡಿಗೆ ಮಾಡಲ್ಲ ಅಂದಾಗ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ದಯವಿಟ್ಟು ತಿಳಿಸಿ, ಈ ಮನೆಯಲ್ಲಿ ಪ್ರೀತಿಯನ್ನ ಕೊಡಿ. ನನ್ನ ಹತ್ರ ಬರ್ತಾರೆ ಎಷ್ಟೋ ಜನ, ಮೇಡಮ್ ನಾನು ಎಲ್ಲಾ ಕೊಡಿಸ್ಬಿಟ್ಟಿದ್ದೀನಿ ಮೇಡಮ್, ಕೇಳಿದ್ದೆಲ್ಲ ನನ್ನ ಮಗಳಿಗೆ.
ಸರಿ, ಎಲ್ಲ ಕೊಟ್ಟಿದ್ದೀರಪ್ಪ, ನಿಮ್ಮ ಸಮಯವನ್ನ ಕೊಟ್ಟಿದ್ದೀರಾ ನಿಮ್ಮ ಮಗುವಿಗೆ? ಕೊಟ್ಟಿದೀವಲ್ಲ ಮೇಡಮ್, ಮಾತಾಡ್ತೀವಿ ಊಟ ಮಾಡ್ಬೇಕಾದ್ರೆ. ಊಟ ಮಾಡ್ಬೇಕಾದ್ರೆ ಮಾತಾಡೋದಲ್ಲಪ್ಪ, ಆ ಮಗು ಜೊತೆ ಕುತ್ಕೊಂಡು ಇವತ್ತಿನ ಬೆಳಗ್ಗೆ ನಿನ್ ಶಾಲೆಯಲ್ಲಿ ಏನಾಯ್ತು, ನಿನ್ನ ಕಾಲೇಜಲ್ಲಿ ಏನಾಯ್ತು, ಯಾರ ಜೊತೆ ಮಾತಾಡಿದೆ, ಏನಾಯ್ತು, ಹೇಗಿತ್ತು, ನಿನ್ ಫ್ರೆಂಡ್ಸ್ ಯಾರಾದ್ರು, ಏನಾದ್ರು ತೊಂದರೆ ಆಗಿದ್ಯಾ, ನಿನ್ಗೆ ಏನಾದ್ರು ಸಹಾಯ ಬೇಕಾ, ಈ ರೀತಿಯಾದಂತಹ ಒಂದು ವಿಚಾರಣೆಯನ್ನ ಆ ಮಕ್ಕಳ ಜೊತೆ ಕುತ್ಕೊಂಡು ನೀವು ಕೇವಲ 10 ನಿಮಿಷ, ತಂದೆ ತಾಯಿಗಳು, ಪ್ರತಿ ತಂದೆ ತಾಯಿಲಿ ನನ್ನ ಮನವಿ, ನಿಮ್ಮ 10 ನಿಮಿಷವನ್ನ ನೀವು ಕೊಟ್ರೆ ಜೀವನ ಪರ್ಯಂತ ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಇರ್ತಾರೆ. ಯಾವಾಗ ನಾವು ಸಮಯ ಕೊಡೋದಿಲ್ಲ, ಮಕ್ಕಳಿಗೆ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಬಂದು ನಾನ್ ಚಿನ್ನ ರನ್ನ ಬಂಗಾರಿ, ನನ್ ಮುದ್ದು, ನೀನ್ ಹಾಗೆ ಹೀಗೆ ಅಂತಂದಾಗ ಆ ಮಕ್ಕಳು ಆಕರ್ಷಣೆಯಲ್ಲಿ ಹೋಗ್ತಾರೆ. ಅವನೇನೋ ಕೊಡ್ಸೋ ಒಂದು ರೋಸು, ಒಂದು ಪಾನಿಪುರಿನೋ, ಒಂದು ಐಸ್ ಕ್ರೀಮ್ಗೆ ಮಗು ತನ್ನ ಜೀವನವನ್ನ ಬಲಿಪಶುವನ್ನಾಗಿ ಮಾಡ್ಕೊಳುತ್ತೆ. ಹಾಗಾಗಿ ನಾನಿಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಅಂತಹ ಮಕ್ಕಳನ್ನ ನೀವು ದಯವಿಟ್ಟು ನಿಮ್ಮ ಸಮಯವನ್ನ ಕೊಟ್ಟು ನಿಮ್ಮ ಮಕ್ಕಳನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ನಾವು ಪ್ರತಿಯೊಂದು ಮಗುವಿಗೂ ಅಷ್ಟೇ ಹೇಳೋದು, ನೋಡಪ್ಪ, ನೀವು ತಂದೆ ತಾಯಿ ಸಮಯವನ್ನ ಕೊಡಿ, ಒಂದು 10 ನಿಮಿಷ ದಿನಕ್ಕೆ. ನಿಮ್ಮ ಮಗು ಶಾಲೆಯಿಂದ ಬಂದ ತಕ್ಷಣ ಅವ್ರ ಜೊತೆ ಕೂತ್ಕೊಳ್ಳಿ. ನಿಮ್ಮ ಎಲ್ಲಾ ಕೆಲಸವನ್ನ ಬದಿಗಿಟ್ಟು ಆ ಮಗು ಜೊತೆ ಕೂತ್ಕೊಂಡು, ಇವತ್ತೇನಾಯ್ತು ಕಾಲೇಜಲ್ಲಿ, ಯಾವ ಮಾಸ್ಟರ್ ಏನ್ ಪಾಠ ಮಾಡಿದ್ರು, ಏನಾಯ್ತು ಅಂದಾಗ ಮಗುವಿಗೂ ಕೂಡ ಎಚ್ಚರ ಆಗತ್ತೆ, ನನ್ನ ಅಪ್ಪ ಅಮ್ಮ ನನ್ನನ್ನ ಗಮನಿಸ್ತಿದ್ದಾರೆ ಅಂತ ಹೇಳಿ ತಪ್ಪು ಹಾದಿಗೆ ಹೋಗೋದನ್ನ ನಿಲ್ಲಿಸ್ತಾರೆ ಅನ್ನೋದು ನನ್ನ ಒಂದು ಆಶಯ. ಏಕೆಂದ್ರೆ ಇದುವರೆಗೂ ನಾವು ನೋಡಿದ್ದೆ ಅದೇ ರೀತಿಯಾಗಿರೋದ್ರಿಂದ ಇದನ್ನ ಹೇಳ್ತೀವಿ. ಇನ್ನು ತಂದೆ ತಾಯಿಗಳು ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನೀವು ಒಂದು ಗಮನದಲ್ಲಿಡಿ. ಯಾಕೆಂದ್ರೆ ಈ ಒಂದು 16ರಿಂದ 18 ಏನಿದೆ, ಈ ವಯಸ್ಸನ್ನ ನಾವು ತಡೀತು ಅಂತಂದ್ರೆ ಮುಂದೆ 22 ವಯಸ್ಸು ಆಗೋವರೆಗೂ ಆ ಮಕ್ಕಳು ಒಂದು ಸತಿ ಡಿಗ್ರಿ ಅಂತ ಬಂದ್ಬಿಟ್ರೆ ಅವ್ರಿಗೆ ಓದೋ ಕಡೆ ಮತ್ತೆ ಲೈಫ್ ನಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಆ ರೀತಿಯಾದಂತಹ ಒಂದು ಉದಕ್ಕೆ ಹೋಗ್ಬಿಡ್ತಾರೆ. ಅವಾಗ ಅವ್ರಿಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಎಲ್ಲ ಗಮನ ಇರಲ್ಲ. ಅವಾಗ ಅವ್ರಿಗೆ ಲೈಫ್ ಸೆಕ್ಯೂರ್ ಆದ್ಮೇಲೆ ಈ ಒಂದು ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಪ್ರೀತಿ ಪ್ರೇಮ ಅನ್ನೋದು ಯಾವಾಗ ಬರುತ್ತೆ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಆ ಮಕ್ಕಳಿಗೆ ಅವರು ಸೆಲೆಕ್ಷನ್ ಹೇಗಿರುತ್ತೆ ಅಂದ್ರೆ, ಮದುವೆ ಆಗಿ 2 ಮಕ್ಳಿರುವಂತಹವರು, ಅಥವಾ ಅವ್ನಿಗೆ 2ನೇ ಮದುವೆ ಆಗಿರುತ್ತೆ. ಈ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದಾಗ ಏನೂ ಗೊತ್ತಿರಲ್ಲ. ನಿಜವಾಗ್ಲೂ ಹೋದಾಗ ಆ ಮಕ್ಕಳಿಗೆ ಗೊತ್ತಾಗುತ್ತೆ ಅವ್ನ್ ಯಾರು ಎತ್ತ ಅಂತ ಹೇಳಿ. ಆಮೇಲೆ ಬಂದು ಅಳ್ತಾರೆ, ಮೇಡಮ್ ನಮ್ ಜೀವನ ಹಾಳಾಗೋಗ್ಬಿಟ್ಟಿದೆ ಮೇಡಮ್, ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಈ ರೀತಿಯಾದಂತಹ ಅನೇಕ ತೊಂದರೆಗಳನ್ನ ನಮ್ಮ ಮಕ್ಕಳು ಪ್ರತಿ ದಿನ ಅನುಭವಿಸ್ತಾ ಇದ್ದಾರೆ. ಅಂತ ಮಕ್ಕಳಿಗೋಸ್ಕರ ನಾವು ಏನಾದ್ರೂ ಸ್ವಲ್ಪನಾದ್ರೂ ಡೆಡಿಕೇಟ್, ನಮ್ಮಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕರ್ತವ್ಯ ಮಕ್ಕಳನ್ನ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡೋದು. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಮಕ್ಕಳನ್ನ ಪ್ರತಿದಿನ ಗಮನದಲ್ಲಿ ಇಡ್ಬೇಕು. ನನ್ನ ಮಗು ಎಲ್ಲಿ ಹೋಗುತ್ತೆ, ನನ್ನ ಮಗು ಏನ್ ಮಾಡತ್ತೆ, ಸ್ಕೂಲಿಂದ ಕಾಲೇಜಿಂದ ಬಂದ್ಮೇಲೆ ಮೊಬೈಲ್ ಅನ್ನ ತುಂಬಾ ಹೊತ್ತು ಇಟ್ಕೊಂಡು ಮಗು ನೋಡ್ತಾ ಇದೆ ಅಂದ್ರೆ ಅವಳನ್ನ ಕರೆದು ಯಾಕೆ, ಏನು, ಎತ್ತ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನೋಡ್ಬೇಕಾಗತ್ತೆ. ಇನ್ನು ನಾನು ತಾಯಂದ್ರಲ್ಲಿ ಒಂದು ವಿಶೇಷ ಮನವಿ ಏನಂತಂದ್ರೆ, ತಾಯಂದ್ರು ಏನ್ ಮಾಡ್ಬೇಕಂದ್ರೆ, ಪ್ರತಿ ತಿಂಗಳು ತನ್ನ ಮಗು ತಿಂಗಳ ಒಂದು ರಜೆ ಆಗ್ತಾಳ ಇಲ್ವಾ ಅನ್ನೋದು ಈಗ ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ಬೇಕು, ಒಂದು ಕ್ಯಾಲೆಂಡರ್ ಅಲ್ಲಿ ಆ ಡೇಟ್ ಅನ್ನ ಒಂದು ರೌಂಡ್ ಮಾಡಿ, 1 ತಿಂಗಳು ಆಗ್ಲಿಲ್ಲ ಅಂದ್ರೆ ಒಬ್ಬ ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಂದು, ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹಳ್ಳಿಯಿಂದ ಅತಿ ಹೆಚ್ಚು ಜನ ಬರೋದು. ಅವ್ರು ಹೇಳ್ತಾರೆ, ಮೇಡಮ್ ತಾಲೂಕಲ್ಲಿ ಹೋಗಿದ್ವಿ ಮೇಡಮ್, ಅಲ್ಲಿ THC ಹೇಳಿದ್ರು ಏನು ಇಲ್ಲ, ರಕ್ತ ಕಮ್ಮಿ ಇದೆ ಅಂತ. ಹಾಗಾಗಿ ನಾವು ಮುಂದಿನ ಆಸ್ಪತ್ರೆಗೆ ಹೋಗೋಷ್ಟಾಗ್ಲೇ 4-5 ತಿಂಗಳಾಗೋಗಿರುತ್ತೆ ಅಂತ. ಹಾಗಾಗಿ ಒಂದು ಕಡೆ ಗೊತ್ತಾಗ್ಲಿಲ್ವಾ ನಿಮ್ಗೆ, THC ಬಿಟ್ಟು ಬೇರೆ ಆಸ್ಪತ್ರೆಗಳಲ್ಲಿ ಚೆಕ್ ಮಾಡಿಸಿ. ಪ್ರತಿ ತಿಂಗಳು ಅಕಸ್ಮಾತ್ ನಿಮ್ಮ ಮಗು 1 ತಿಂಗಳು 2 ತಿಂಗಳ ಒಂದು ರಜೆ ಆಗದೆ ಇದ್ರೆ ದಯವಿಟ್ಟು ಅದರ ಬಗ್ಗೆ ಗಮನ ಕೊಟ್ಟು ಆಸ್ಪತ್ರೆಗೆ ಹೋಗಿ ತೋರಿಸಿ. ನಮ್ಮ ಹತ್ರ ಬಂದು ಮೇಡಮ್ 6 ತಿಂಗಳು ಆಗ್ತಿರ್ಲಿಲ್ಲ ಮೇಡಮ್, ವರ್ಷ ಆಗ್ತಿರ್ಲಿಲ್ಲ ಅಂತ ಹೇಳ್ಬೇಡಿ. ಈಗ ಕಾಲ ಈ ರೀತಿ ಇರೋದ್ರಿಂದ ನೀವು ನಿಮ್ಮ ಮಗುವನ್ನ ನಾವು ಎಚ್ಚರವಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಾರಣ ನಾನು ಏನ್ ಹೇಳೋದಂದ್ರೆ, ಈ ರೀತಿ ಆದ್ರೆ ಯಾರಿಗೆ ತೊಂದ್ರೆ? ಮಗುವೇ 11 ವರ್ಷ, ಆ ಮಗು ಗರ್ಭಿಣಿಯಾಗಿ ಆ ಮಗುವನ್ನ ಇರ್ಬೇಕಂತಂದ್ರೆ ಆ ಮಗುವಿನ ಪೌಷ್ಟಿಕವಾದಂತ ಆಹಾರ ಹೇಗಿರುತ್ತೆ, ಆ ಮಗುವಿನ ಲೈಫ್ ಹೇಗಿರುತ್ತೆ ಅಂತ ಒನ್ಸ್ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕೆಲವರು, ನಾನು ಈ ಒಂದು ಅರಿವು ಕಾರ್ಯಕ್ರಮಕ್ಕೆ ಹೋದಾಗ, ಕಾನೂನು ಅರಿವು ಕಾರ್ಯಕ್ರಮ ಕೇಳ್ತಾರೆ ಕೆಲವರು, ಮೇಡಮ್ ನಮ್ಮ ಅಜ್ಜಿಗೆ 14 ಜನ ಮಕ್ಕಳು ಮೇಡಮ್, ನೀವೇನ್ ಮೇಡಮ್ ಇಲ್ಲ ಕರ್ತೀರಾ, ಅದು ನಮ್ಮ ಅಜ್ಜಿಗೆ 9-12 ವರ್ಷದಲ್ಲಿ ಮದುವೆ ಆಗಿತ್ತು ಮೇಡಮ್ ಅಂತ. ಸರಿ, ನಾನು ಒಪ್ಕೊಳ್ತೀನಿ, ಹೌದು ಅಜ್ಜಿ ತಾತಂಗೆ 12 ವರ್ಷಕ್ಕೆ ಮದುವೆ ಆಗಿತ್ತು. ಆಗಿನ ಕಾಲ ಯಾವಾಗ, ಆಗಿನ ಊಟ ಮಾಡ್ತಾ ಇದ್ದಿದ್ದು ಹೇಗಿತ್ತು, ಅವರ ವೈಖರಿ ಹೇಗಿತ್ತು? ಒಂದು ಸತಿ ಊಟಕ್ಕೆ ಕೂತ್ರೆ 1 ಗಂಟೆ ಊಟ ಮಾಡ್ತಾ ಇದ್ರು ಅವರು. 1 ಗಂಟೆ ಆಗೋವರೆಗೂ ಎದ್ದೇಳ್ತಾ ಇರಲಿಲ್ಲ. ಪ್ರತಿಯೊಂದು ಊಟವನ್ನು ಅಗದು ತಿಂದು ಮಾಡ್ತಿದ್ರು. ಅಂದ್ರೆ ಅವರಲ್ಲಿ ಶಕ್ತಿ ಆಗಿತ್ತು.
ಈಗ ನಾವು ತಿನ್ನೋ ಫಾಸ್ಟ್ ಫುಡ್ ಅಲ್ಲಿ ಏನಾಗುತ್ತೆ, 10 ನಿಮಿಷ, ಈಗ ನಮ್ಮ ಅಜ್ಜಂದಿರು ಅಥವಾ ಅಜ್ಜಿಯರ ಕಾಲಕ್ಕೆ ಹೋಗೋಣ, ನಮ್ಮ ಅಜ್ಜಿಯರು ಕೆರೆಯಿಂದ ನೀರನ್ನ ತಗೊಂಡ್ ಬಂದು ಅಥವಾ ಎಲ್ಲೋ ನದಿಗೆ ಹೋಗಿ ನೀರನ್ನ ತಗೊಂಡ್ ಬಂದು ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನಾವು ಈಗ ನಮ್ಮ ತಾಯಂದ್ರು ಬಾವಿಯಿಂದ ಸೇರ್ಕೊಂಡ್ ಬರೋರು, ನಾವು ನಲ್ಲಿಯಿಂದ ಅಲ್ಲ, ನಮ್ಮನೆ ಟ್ಯಾಪ್ ಇಂದ ಒಂದ್ ಬಿನ್ಗೆ ಒಂದ್ ಚೊಂಬ್ ನೀರ್ ಹಿಡಿಯಕ್ಕೆ ಅಂತಾನೆ ಸುಸ್ತು ಅಂತ ಹೇಳ್ತೀವಿ. ಅಂದ್ರೆ ನಾವು ತಗೊಳ್ಳುವಂತಹ ಆಹಾರ ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಹಾಗಾಗಿ ನಾವು ತಗೊಳ್ಳೋ ಆಹಾರ ನಮ್ಮ ಲೈಫ್ ಸ್ಪ್ಯಾನ್ ಅನ್ನ ಕಮ್ಮಿ ಇದೆ. ಹಾಗಾಗಿ ನಮ್ಮ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಗರ್ಭಿಣಿಯರಾಗೋದು ಅಂತಂದ್ರೆ ಇದು ತುಂಬಾ ಶೋಚನೀಯ. ಹಾಗಾಗಿ ಇದಕ್ಕೆಲ್ಲ ನಾವೆಲ್ಲರೂ ಸೇರಿ ಕಡಿವಾಣವನ್ನ ಹಾಕ್ಬೇಕು. ಹಾಗಾಗಿ ಈ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಯಾಕೆ ತಗೊಳ್ತೀವಿ ಅಂತಂದ್ರೆ ಎಷ್ಟೋ ಜನರ ಗಮನಕ್ಕೆ ಬರೋದಿಲ್ಲ. ನಾನು ಹೋದಾಗ ಹೇಳ್ತಾರೆ, ಮೇಡಮ್ ಈ ತರ ಕೂಡ ಇದ್ಯಾ, ಅಣ್ಣ ತಂಗಿರು ಯಾರು ಮಕ್ಳು ಮಾಡ್ಕೊಳ್ತಾರ ಮೇಡಮ್, ನೀವು ಹೇಳೋದೆಲ್ಲ ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದೆ ಮೇಡಮ್. ಈ ರೀತಿ ಅಣ್ಣ ತಂಗಿಯರು, ಸೋದ್ರು ಮಾವ, ತಾತ, ಚಿಕ್ಕಪ್ಪ, ಅಜ್ಜ, ಈ ತರ ಪ್ರತಿಯೊಬ್ಬರಿಂದ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಾ ಇದೆ. ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆಘಾತಕ್ಕೊಳಗಾಗಿ ಎಷ್ಟೋ ಮಕ್ಕಳು ಮೆಂಟಲ್ ಇಲ್ನೆಸ್ ಅಂತ ನಾವು ಕರಿತೀವಿ, ಮಾನಸಿಕವಾಗಿ ಕುಗ್ಗೋಗ್ತಾರೆ. ಆಮೇಲೆ ಏನ್ ಮಾಡ್ತಾರೆ ತಂದೆ ತಾಯಿ, ಈ ರೀತಿ ಮಕ್ಕಳು ಕುಗ್ಗೋದಾಗ ಏನು ಮಾಡಕ್ಕಾಗಲ್ಲ. ಕೆಲವು ಮಕ್ಕಳು ಅದೇ ವಿಷಯವನ್ನ ಇಟ್ಕೊಂಡು ಅನೇಕ ಬಾರಿ ನಾವು ಕೆಲವು ಸಂದರ್ಭಗಳಲ್ಲಿ ನೋಡಿದೀವಿ, ಆತ್ಮಹತ್ಯೆ ಕೂಡ ಕೆಲವು ಮಕ್ಕಳು ತುತ್ತಾಗ್ತಾರೆ. ಇನ್ನು ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ತಂದೆ ತಾಯಿ ಬೇರೆ ತರ ಆ ಮಗುವಿಗೆ ಸ್ವಲ್ಪ ಚೇಂಜ್ ಆಗ್ತಾಳೆ ಅಂದ್ಬಿಟ್ಟು ಮದ್ವೆನೂ ಕೂಡ ಮಾಡ್ಬಿಡ್ತಾರೆ. ನಮ್ಮ ಪ್ರಕರಣಗಳಲ್ಲಿ ನಾವು ನೋಡ್ತೀವಿ, 17-18 ವರ್ಷದ ಮಕ್ಕಳು ಪ್ರೀತಿ ಅಂತ ಹೋಗಿ ಬಂದ್ರೆ ತಂದೆ ತಾಯಂದ್ರು ಇಮಿಡಿಯೇಟ್ ಆ ಮಗುವಿಗೆ ಮದ್ವೆಯನ್ನ ಮಾಡ್ತಾರೆ. ಆದ್ರೆ ಮದ್ವೆ ಮಾಡುವಂತಹ ವ್ಯಕ್ತಿ ಹೇಗಿರ್ತಾನೆ ಅಂತಂದ್ರೆ ಅವನಿಗೆ 25 ವರ್ಷ 29 ವರ್ಷ ಆಗಿರುತ್ತೆ, ಅಥವಾ ಗಂಡ ಸತ್ತಿರೋ ಹೆಂಡತಿ ಸತ್ತಿರುವಂತಹ ಗಂಡಸಿಗೆ ಈ ಮಗುವನ್ನ ಮದುವೆ ಮಾಡಿ ಕೊಡ್ತಾರೆ. ಈ ರೀತಿಯಾದಂತಹ ಅನೇಕ ಆಚರಣೆಗಳು ನಮ್ಮಲ್ಲಿದೆ. ಅದನ್ನೆಲ್ಲ ನಾವು ತೊಲಗಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಈ ಪೋಕ್ಸೋ ಕಾಯ್ದೆ ಬಂದ ಮೇಲೆ ಅನೇಕ ಜನರಿಗೆ ಈ ಅರಿವನ್ನ ಕೊಡ್ತಾ ಇದೀವಿ. ಆದ್ರೆ ಅರಿವು ಕೊಟ್ಟಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಪ್ರೀತಿ ಪ್ರೇಮ, ನಾನ್ ಹೇಳಿದ್ನಲ್ಲ ನಿಮ್ಗೆ, 16-18 ವರ್ಷದ ಪ್ರಕರಣಗಳು ಅತಿ ಹೆಚ್ಚು. ಸುಮಾರು ಒಂದು 100-150 ಪ್ರಕರಣಗಳು ಈಗ ಇದೆ. ಆ 100-150 ಪ್ರಕರಣಗಳು ಕೂಡ ಕೇವಲ 17 ವರ್ಷ, 15-16 ವರ್ಷದಿಂದ 18 ವರ್ಷದೊಳಗಿನ ಪ್ರಕರಣಗಳಾಗಿರುತ್ತೆ. ಇದು ಆಗುವಂತಹ ಪ್ರಕರಣಗಳು. ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಶಿಕ್ಷೆಯ ಪ್ರಮಾಣ ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ ಅಂದ್ರೆ ಸಾಯುವವರೆಗೂ, ಜೀವಾವಧಿಯವರೆಗೂ. ಈಗ ಒಂದು ವಿಶೇಷ ಅಂದ್ರೆ ಮೊನ್ನೆ ಬೆಳಗಾಂನಲ್ಲಿ ನಾವು ನೋಡಬಹುದು, ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿದ್ದಾರೆ. ಒಂದು ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಒಂದು 13 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಆ ಮಗುವನ್ನ ಕೊಂದ ಕಾರಣ ಆತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾರೆ. ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ ಅಂದ್ರೆ ಜೀವಾವಧಿ. ನಾವು 3 ವರ್ಷ 4 ವರ್ಷ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ರೆ ಅಂತವರಿಗೆ ಶಿಕ್ಷೆ ವಿಧಿಸೋದ್ರಲ್ಲಿ ತಪ್ಪಿಲ್ಲ. ಆದ್ರೆ 17-18 ವರ್ಷದ ಮಗು ಪ್ರೀತಿ ಪ್ರೇಮ ಅಂತ ಹೊರಟೋಗ್ತಾರೆ. ಆ ಗಂಡು ಮಕ್ಕಳು ಏನಾಗ್ತಾರೆ ಅಂದ್ರೆ ಅವರು ಕೂಡ ಕೇವಲ ಒಂದು 19-20 ವರ್ಷ ವಯಸ್ಸಿನ ಆಸುಪಾಸಲ್ಲಿ ಇರ್ತಾರೆ. 20 ವರ್ಷದ ವ್ಯಕ್ತಿ 20 ವರ್ಷ ಜೈಲಲ್ಲಿ ಇರ್ಬೇಕು ಅಂದ್ರೆ 40 ವರ್ಷಗಳು ಅವನ ಆಚೆ ಬಂದಾಗ ಅವನಿಗೆ ಹೊಸ ಪ್ರಪಂಚದ ಅರಿವೇ ಇರೋದಿಲ್ಲ. ಆ ಪ್ರಪಂಚದಲ್ಲಿ ಹೊರಗೆ ಬಂದ್ರೆ ಅವನು ಜೀವನ ಮಾಡಕ್ ಸಾಧ್ಯನಾ? ಒಂದು ಬಾರಿ ಯೋಚನೆ ಮಾಡ್ಬೇಕು. ನಾವು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮನೆಯ ಒಳಗಡೆ ಕೂತ್ಕೊಳ್ತು ಅಂದ್ರೆ ಆ ಮನೆಯಲ್ಲಿ 1 ಗಂಟೆ ಮೇಲೆ ನಾವ್ ಇರೋದಿಕ್ಕಾಗಲ್ಲ. ಅಂಥವ್ರು ಒಂದು ಜೈಲಿನಲ್ಲಿ 4 ಚೌಕದಲ್ಲಿ ಕೂತ್ಕೊಂಡು ಅವರ ಜೀವನವನ್ನ ಸಾಗಿಸ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಹಾಗಾಗಿ 20 ವರ್ಷಗಳ ಕಾಲ ಶಿಕ್ಷೆ ಇದೆ. ಹಾಗಾಗಿ ನಿಮ್ಮ ಮನೆಯ ಗಂಡು ಮಕ್ಕಳಿಗೆ ಹೇಳಿ, ಬೇರೆ ಹೆಣ್ಣು ಮಗುವನ್ನ ನೋಡಕ್ಕೆ ಮುಂಚೆ ಪೋಕ್ಸೋ ಕಾಯ್ದೆಯ ಶಿಕ್ಷೆಯ ಪ್ರಮಾಣವನ್ನು ಒಂದು ಬಾರಿ ಯೋಚನೆ ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ. ಏಕೆಂದ್ರೆ ಈ ಶಿಕ್ಷೆ ಅನ್ನೋದು ಬಹಳ ಕಷ್ಟ, ಜೈಲಿನಲ್ಲೇ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡಿ. ಹಾಗೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆಯವರು ಅಂತ ತಿಳ್ಕೊಂಡು ಅಂತ ಮಕ್ಕಳಿಗೆ ಗೌರವವನ್ನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಇರಿ. ಆ ಪ್ರೀತಿಗೆ ಬೆಲೆ ಕಟ್ಟಲಾಗದಂತಹ ಪ್ರೀತಿ ಅಂದ್ರೆ ಬೆಲೆ ಕಟ್ಟೋದಿಕ್ಕಾಗಲ್ಲ. ಆದ್ರೆ ಅದನ್ನ ಬರೀ ಪ್ರೀತಿ ಪ್ರೇಮ ಅಂತ ಹೇಳಿ ಕೆಲವು ವಿಷಯಕ್ಕೆ ನಾವು ಯೂಸ್ ಮಾಡ್ಕೊಂಡು ಮಕ್ಕಳ ಮೇಲಿನ ದೈಹಿಕ ಆಕರ್ಷಣೆಗೆ ಉಪಯೋಗಿಸ್ಕೊಳ್ತೀವಲ್ಲ, ಅದು ತಪ್ಪು ಅನ್ನೋದು ನನ್ನ ಉದ್ದೇಶ ಆಗಿದೆ. ಇದಿಷ್ಟು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿರುವಂತಹ
ಶಿಕ್ಷೆಯ ಪ್ರಮಾಣ ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ ಜೀವಾವಧಿ ಇದೆ. ಅದರ ಮಧ್ಯೆ 30 ವರ್ಷ, 40 ವರ್ಷ, 50 ವರ್ಷ, ಹಾಗೆ 10 ವರ್ಷ ಇದೆ. ಹಾಗೆ ಕೆಲವು ಪ್ರಕರಣಗಳಲ್ಲಿ 7 ವರ್ಷ, 8 ವರ್ಷ, 5 ವರ್ಷ ಕೂಡ ಇದೆ. ಕೆಲವು ದಂಡದ ರೂಪದಲ್ಲಿ ಕೂಡ ಕೆಲವು ಮಕ್ಕಳನ್ನ ಕಣ್ ಹೊಡೆಯೋದು, ಕೈ ಹಿಡಿದು ಎಳ್ದಾಡೋದು, ಇಂತಹ ಸಂದರ್ಭದಲ್ಲಿ ಅಂತಹವರಿಗೆ ನಾವು ಪರಿಹಾರದ ಅಂದ್ರೆ ಅವರಿಗೆ ಒಂದು ದಂಡವನ್ನು ವಿಧಿಸ್ತೀವಿ. ಹೇಗೆ ದಂಡ ಅಂದ್ರೆ 50,000, 2,00,000 ರೂಪಾಯಿ ಆ ರೀತಿ ವಿಧಿಸಿ ಅವರಿಗೆ 6 ತಿಂಗಳು ಅಥವಾ 2 ವರ್ಷ ಜೈಲು ಶಿಕ್ಷೆಯನ್ನ ನಾವು ವಿಧಿಸ್ತೇವೆ. ಸೊ ಇನ್ನು ಪೋಕ್ಸೋ ಕಾಯ್ದೆಯಲ್ಲಿ ಮಕ್ಕಳ ಯಾವ ರೀತಿ ಒಂದು ನಡೆಯುತ್ತೆ ಕೇಸು ಅಂತಂದ್ರೆ, ಪೋಕ್ಸೋ ವಿಶೇಷ ನ್ಯಾಯಾಲಯ ಅಂತ ಇರುತ್ತೆ. ಆ ಕೋರ್ಟಿನ ಒಂದು ವಿಶೇಷ ಹೇಗೆ ಅಂದ್ರೆ, ಜಡ್ಜ್ ಇರ್ತಾರೆ. ಆ ಒಂದು ಮಗುವನ್ನ ಯಾರಿಗೂ ಕೂಡ ನಾವು ತೋರಿಸೋದಿಲ್ಲ. ನಮ್ಮಲ್ಲಿ ಕೇಸ್ ನಡಿಬೇಕಾದ್ರೆ ಫುಲ್ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಒಳಗಡೆ ಮಾತ್ರ ನಡೆಯುತ್ತೆ. ಅಲ್ಲಿ ಜಡ್ಜ್ ಇರ್ತಾರೆ, ಆ ಮಗು ಇರುತ್ತೆ. ಆ ಮಗುಗೆ ವಿಶೇಷವಾದ ಆಸನವನ್ನು ಕೂಡ ಮಾಡಿರ್ತೇವೆ. ಹಾಗೆ ಅಲ್ಲಿ ಕೂತಿರುತ್ತೆ ಆರೋಪಿ ವಿಸಿ, ಅಂದ್ರೆ ಆತನ ವಿಡಿಯೋ ಮೂಲಕ ಆತನ ಮಖವನ್ನು ಕೂಡ ಬ್ಲಾಕ್ ಮಾಡಿರ್ತೀವಿ ನಾವು. ಸೊ ಇದಾದ್ಮೇಲೆ ಜಡ್ಜು ನೇರವಾಗಿ ಆಪೋಸಿಟ್ ಅಡ್ವೊಕೇಟ್ಗಳು ಆ ಮಗುವಿನ ಮೇಲೆ ಕ್ವಶನ್ ಅನ್ನ ಮಾಡಂಗಿರೋದಿಲ್ಲ. ಅದನ್ನ ಆ ಒಂದು ಏನು ಕ್ವಶನ್ ಇದೆ ಆ ಕ್ವಶನ್ ಅನ್ನ ಆರೋಪಿ ಪರ ವಕೀಲರು ನ್ಯಾಯಾಧೀಶರನ್ನ ಕೇಳ್ಬೇಕು. ನ್ಯಾಯಾಧೀಶರು ಆ ಪ್ರಶ್ನೆಯನ್ನ ಮಗುವಿಗೆ ಕೇಳ್ತಾರೆ. ಅದಾದ ಮೇಲೆ ಮಗು ಉತ್ತರ ಕೊಡುತ್ತೆ. ಸೊ ಈ ರೀತಿ ಇರುತ್ತೆ. ಆ ಮಗು ಇಚ್ಛೆ ಪಟ್ಟಲ್ಲಿ ಅಥವಾ ತನ್ನ ತಂದೆ ಅಥವಾ ತಾಯಿ ಆ ಇಬ್ಬರನ್ನಲ್ಲಿ ಯಾರು ಒಬ್ರು ಆಕೆಗೆ ಯಾರು ತನಗೆ ಓಕೆ ಸೂಕ್ತವಾಗುತ್ತೆ, ನನಗೆ ಭಯ ಆಗುತ್ತೆ ಹೇಳಕ್ಕೆ ಅಂದಾಗ ಅಂತವರನ್ನ ನ್ಯಾಯಾಲಯದಲ್ಲಿ ಆ ಮಗುವಿನ ಜೊತೆ ಕೂರಿಸ್ಕೊಂಡು ನಾವು ನಮ್ಮ ಎವಿಡೆನ್ಸ್ ಅನ್ನ ನಾವು ಕೊಡ್ತೇವೆ. ಹಾಗೆ ವಿಶೇಷ ಚೇತನ ಅಂತ ಇರ್ತಾರೆ, ಅಂತವ್ರ ಮೇಲೆ ನಡೆಯುತ್ತಾ ಮೇಡಮ್ ಅಂದ್ರೆ ಖಂಡಿತವಾಗಲು ನಮ್ಮಲ್ಲೇ 5 ಪ್ರಕರಣಗಳು ನಡೆದಿದೆ. 5 ಪ್ರಕರಣದಲ್ಲಿ ಆ ಮಕ್ಕಳು ವಿಶೇಷ ಚೇತನ, ಸ್ಪೆಷಲ್ ಚೈಲ್ಡ್ ಅಂತ ಹೇಳ್ತೀವಿ, ಅಂತ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾರೆ. ಆ ಮಗು ಬಂದು ಹೇಳುತ್ತೆ ನನಗೆ ಹೀಗೆ ಹೀಗೆ ಮಾಡಿದ್ರು ಅಂತ ಹೇಳಿ. ಅಂತ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಒಂದು ಚಿತ್ರವನ್ನ ಕೊಡ್ತೀವಿ ಅಥವಾ ಒಂದು ಗೊಂಬೆಯನ್ನ ಕೊಟ್ಟು ನಿನಗೆ ಎಲ್ಲಿ ಏನ್ ತೊಂದರೆ ಆಗಿದೆ ತೋರ್ಸಮ್ಮ ಅಂತಂದಾಗ ಆ ಮಗು ಅದರ ಮೇಲೆ ರೌಂಡ್ ಅನ್ನ ಹಾಕ್ತಾರೆ. ಅಂದ್ರೆ ಆ ಮಗುವಿಗೆ ಎಲ್ಲಿ ತೊಂದರೆ ಆಗಿದೆ ಅನ್ನೋದನ್ನ ಆ ಮಕ್ಕಳು ತೋರಿಸ್ತಾರೆ. ಅದನ್ನು ಕೂಡ ನಾವು ಎವಿಡೆನ್ಸ್ ಅಂತ ಹೇಳಿ ತಗೊಂಡು ಮಾಡ್ತಾ ಇದ್ದೀವಿ. ಇದು ನಾವು ಪೋಕ್ಸೋ ಕಾಯ್ದೆಯಲ್ಲಿ ನಡೆಸುತ್ತಾ ಇರುವಂತಹ ಒಂದು ಪೋಕ್ಸೋ ಕಾಯ್ದೆ ಹೇಗೆ ನ್ಯಾಯಾಲಯದಲ್ಲಿ ನಡೆಯುತ್ತದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಈ ರೀತಿ ನಾವು ಎಲ್ಲಾ ಕಡೆಯಿಂದ ನೋಡಿದಾಗ ಎಲ್ಲಿ ಹೋದ್ರು ಕೂಡ ಮಕ್ಕಳಿಗೆ ತೊಂದರೆ ಆಗೋದು ಬಹಳ ತೊಂದರೆ ಆಗ್ತಾ ಇದೆ. ನೀವು ನೋಡ್ಬೋದು ಹೊರಗಡೆ ಹೋದಾಗ ಈಗ ಮಕ್ಕಳನ್ನ ನಾವು ಹೇಳ್ತೀವಿ, ಎಷ್ಟೋ ಮಕ್ಕಳನ್ನ ಪ್ರಾಸಿಕ್ಯೂಷನ್ಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಾರೆ, ವೇಶ್ಯಾವಾಟಿಕೆಗಳಿಗೆ ಬಿಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಆ ಮಗುವನ್ನ ಕರ್ಕೊಂಡು ಹೋಗೋದು ಯಾರಿಗೂ ಯಾರೋ ತಂದೆ ತಾಯಿ ಇಲ್ಲ ಅಂತ ತಿಳ್ಕೊಂಡ್ರೆ ಅಂತ ಮಗುವನ್ನ ಕರ್ಕೊಂಡು ಹೋಗಿ ಆ ಒಂದು ಪ್ರಾಸಿಕ್ಯೂಷನ್ಗೆ ದುಗ್ತಾ ಇದ್ದಾರೆ. ಅನೇಕ ಪ್ರಕರಣಗಳು ನಮ್ಮಲ್ಲಿ ಆತರ ಬರ್ತಾ ಇದೆ. ಇನ್ನು ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತಂದಾಗ ಆ ಮಗುವನ್ನ ಕರ್ಕೊಂಡು ಹೋಗಿ ಆ ಮಗುವಿನ ಮೇಲೆ ಇವರು ಅನೇಕ ಒಂದು ಈ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾರೆ. ಆ ಮಕ್ಕಳು ಕೆಲವರು ಇದೇ ರೀತಿ ಕಂಟಿನ್ಯೂ ಮಾಡಿದಾಗ ವಿಧಿ ಇಲ್ಲದೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾದಂತಹ ಒಂದು ವೇಶ್ಯಾವಾಟಿಕೆಗೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಇದನ್ನೆಲ್ಲ ಚೆಕ್ ಮಾಡಿದಾಗ ಎಷ್ಟೋ ಹೆಣ್ಣು ಮಕ್ಕಳಿಗೆ ನಾವು ಅಥವಾ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಒಂದು ಧೈರ್ಯವನ್ನ ತುಂಬಬೇಕು. ಈ ರೀತಿ ಆದಾಗ ಕುಗ್ಗಬೇಡಿ, ಏನೂ ಆಗೋದಿಲ್ಲ, ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ ಹೇಳಿ ಅವರಿಗೆ ಒಂದು ಧೈರ್ಯವನ್ನ ಕೊಟ್ಟಾಗ ಅವರು ಖಂಡಿತವಾಗ್ಲೂ ಜೀವನದಲ್ಲಿ ಆ ಮಕ್ಕಳು ಓದಿಸಿ ಆ ಮಗುವಿಗೆ ಒಂದು ವಿದ್ಯೆಯನ್ನ ಕೊಡ್ಸಿದ್ರೆ ನಾವು ಜೀವನದಲ್ಲಿ ಏನಾದ್ರು ಸಾಧಿಸಬಹುದು. ಇನ್ನೊಂದು, ಆ ಮಕ್ಕಳಿಗೆ ರಿಯಲ್ ಮತ್ತೆ ರೀಲ್ ಅಂತ ನಾನು ಹೇಳ್ತೀನಿ. ರಿಯಲ್ ಲೈಫ್ಗೂ ರೀಲ್ ಲೈಫ್ಗೂ ಅವ್ರಿಗೆ ಗೊತ್ತಿರಲ್ಲ. ಆ ಮಕ್ಳೇನ್ ಮಾಡ್ತಾರೆ, ಈ ನಾವು ನಮ್ಮಲ್ಲಿ ಬರುವಂತಹ ಮಾಧ್ಯಮಗಳಲ್ಲಿ ಬರುವಂತಹ ಈ ಸೀರಿಯಲ್ ಇರ್ಬಹುದು, ಧಾರಾವಾಹಿಗಳು ಅಥವಾ ಸಿನಿಮಾಗಳು, ಈ ಸಿನಿಮಾಗಳನ್ನೆಲ್ಲ ನೋಡಿ ಆ ಮಕ್ಳು ಏನ್ ಅನ್ಕೊಳ್ತಾರೆ ಅಂದ್ರೆ ನಾವು ಅದೇ ರೀತಿ ಆಗ್ಬಿಡ್ತೀವಿ ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡು ಆ ಮಕ್ಳೇನ್ ಮಾಡ್ತಾರೆ ಜೀವನದಲ್ಲಿ ಈ ರೀತಿ ಆಗ್ತೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಅವರಿಗೆ ನಿಜ ಜೀವನಕ್ಕೆ ಬರೋ ಅಷ್ಟೊತ್ತಿಗೆ ಅದ್ರ ಜೀವನ ಏನು ಅಂತ ಗೊತ್ತಿಲ್ಲ. ನಾನು ಇದಕ್ಕೆ 2 ಉದಾಹರಣೆಯನ್ನ ಕೊಡ್ತೇನೆ. ಒಂದು ಸತಿ ಬೆಂಗಳೂರಿಂದ 4 ಮಕ್ಕಳು ಬರ್ತಾರೆ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 2 ಮಕ್ಕಳು ಬರ್ತಾರೆ. ಬಂದ ತಕ್ಷಣ ಪೊಲೀಸರಿಗೆ ಸಿಗ್ತಾರೆ. ಅವಾಗ ಆ ಮಗು ನಮ್ಮ ಬಾಲಕರ ಬಾಲಮಂದಿರದಲ್ಲಿ ಬರ್ತಾರೆ. ನಾವು ಆ ಮಗುವಿನ ಜೊತೆ ಸಮಾಲೋಚನೆಯನ್ನ ಮಾಡ್ತೇವೆ. ಮಾಡಿದಾಗ ಆ ಮಗು ಹೇಳುತ್ತೆ, ಮೇಡಮ್ ಯಾಕೆ ಅಂತಂದ್ರೆ, ಮೇಡಮ್ ನಾವು ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕಂತ ಬಂದಿದ್ದೀವಿ ಮೇಡಮ್. ಸರಿ ಪುಟ್ಟ, ಏನ್ ಮಾಡ್ಕೋಬೇಕಂದ್ರೆ, ಮೇಡಮ್ ನಾವಿಬ್ರು ಮದುವೆ ಮಾಡ್ಕೊಳ್ತಿದ್ವಿ ಮೇಡಮ್, ನಾನು ಅವನ್ನ ಮಾಡ್ಕೊಳ್ತೀನಿ. ಈ 2 ಮಕ್ಕಳು 2 ಗಂಡು ಮಕ್ಕಳಿಗೆ ಹೇಳ್ತಾರೆ.
ಆಮೇಲೆ ಹೌದಾ ಪುಟ, ಸರಿ ಹಾಗಿದ್ರೆ ಹೇಗ್ ಜೀವನ ಮಾಡ್ತೀರಾ ಅಂದ್ರೆ, ಮೇಡಮ್ ನೋಡಿ ನನ್ನ ಹತ್ರ ಒಂದು ಗೆಜ್ಜೆ ಇದೆ ನಮ್ಮಿಬ್ಬರದ್ದು, ಅದನ್ನ ಮಾರ್ತೀವಿ, ಅದ್ರಲ್ಲಿ ದುಡ್ಡು ಬರುತ್ತೆ ಮೇಡಮ್, ಅದನ್ನ ತಗೊಂಡು ನಾವು ತಿರುಪ್ತಿಗೆ ಹೋಗ್ತೀವಿ, ಅಲ್ಲಿ ಮದುವೆ ಮಾಡ್ಕೊಂಡು ದೊಡ್ಡ ಶ್ರೀಮಂತರಾಗ್ತೀವಿ, ಆ ಶ್ರೀಮಂತಿಕೆಯಿಂದ ನಾವು ದೊಡ್ಡ ಜೀವನ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಆ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಜೀವನ ಅನ್ನೋದು ಏನು ಅಂತಾನೆ ಗೊತ್ತಿರಲ್ಲ. ಯಾವುದೋ ಪಿಕ್ಚರ್ ಅಲ್ಲಿ ತೋರಿಸಿರೋದನ್ನ ನೋಡ್ಬಿಟ್ಟು ಆ ಮಕ್ಕಳು ಅದನ್ನ ತಮ್ಮದಾಗಿಸ್ಕೊಳ್ತಾರೆ. ಆಗ ನಾನು ಆ ಮಕ್ಳಿಗೆ ಕೇಳ್ತೀನಿ, ಸರಿನಪ್ಪ ನೀವು ಹೇಳಿದ್ದೆಲ್ಲ ನಾನು ಒಪ್ಕೊಳ್ತೀನಿ, ಈಗ ಆ ಪಿಕ್ಚರ್ ಅಲ್ಲಿ ಅವನು ಕೊಚ್ಚೆ ಮೇಲೆಲ್ಲ ಬಿದ್ದು ಉರುಳಾಡೋದ್ ತೋರಿಸ್ತಾರೆ, ಈಗ ಹೋಗಲ್ಲ ಒಂಚೂರು ಕೊಚ್ಚೆ ಇದೆ ಅದ್ರ ಮೇಲೆ ಬಿದ್ದು ಉರುಳಾಡ್ತೀನಿ ಅಂದ್ರೆ, ಗಲೀಜು ಮೇಡಮ್ ಹೋಗಲ್ಲ. ಅದೇ ನಿಜ ಜೀವನಪ್ಪ. ಅವರು ತೋರ್ಸೋದು ಕೇವಲ 3 ಗಂಟೆಯಲ್ಲಿ ನಾವು ನಾವು ಜೀವನ ಪರ್ಯಂತ ಇರಬೇಕು ಅಂತ ಹೇಳಿ. ಅಂದ್ರೆ ಆ ಮಕ್ಕಳಿಗೆ ಜೀವನ ಅನ್ನೋದು ಏನು ಅಂತ ನೀವು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಯಾವ ಮಗು ಕೂಡ ತಪ್ಪನ್ನ ಮಾಡೋದಿಲ್ಲ. ಆಮೇಲೆ ಈ ರೀತಿ ಪೋಕ್ಸೋ ಕಾಯ್ದೆಯಲ್ಲಿ ಆ ಮಗುವಿನ ಮೇಲೆ ಒಂದು ಸತಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದ್ರೆ ಆ ಮಗುವನ್ನ ಏನೋ ಒಂದು ಕೆಟ್ಟ ದೃಷ್ಟಿಯಿಂದ ಕೆಲವರು ನೋಡ್ತಾರೆ. ದಯವಿಟ್ಟು ನೋಡ್ಬೇಡಿ. ಅಂತ ಮಗುವಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಅಂತ ಮಗುವನ್ನ ನಿಮ್ಮ ಜೊತೆ ಸಪೋರ್ಟ್ ನಿಂತ್ಕೊಂಡ್ರೆ ಆ ಮಗು ಕೂಡ ಮುಂದೆ ಭವಿಷ್ಯದಲ್ಲಿ ಒಬ್ಬ ಒಳ್ಳೆಯ ಪ್ರಜೆ ಆಗ್ತಾರೆ. ಸೊ ಹಾಗಾಗಿ ಅಂತ ಮಕ್ಕಳಿಗೆ ನೀವು ಧೈರ್ಯವನ್ನ ತುಂಬಿ, ಹಾಗೆ ಬಾಲ್ಯ ವಿವಾಹವನ್ನು ದಯವಿಟ್ಟು ಮಾಡಬೇಡಿ. ನಮ್ಮಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಆಗತ್ತೆ. ಬಾಲ್ಯ ವಿವಾಹದ ಜೊತೆಗೆ ಪೋಕ್ಸೋ ಕಾಯ್ದೆ ಜಾಯ್ನ್ ಆಗುತ್ತೆ ಅಲ್ಲಿ. ಯಾಕೆಂದ್ರೆ ಆಕೆಗೆ ಮದುವೆ ಮಾಡ್ಕೊಡ್ತಾರೆ, ಮದುವೆ ಮಾಡಿದ ತಕ್ಷಣ ಆತ ಏನ್ ಮಾಡ್ತಾರೆ, ಆಕೆ ಮದುವೆ ಆದ ತಕ್ಷಣ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದ ತಕ್ಷಣ ಆಕೆ ಇದಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಆಸ್ಪತ್ರೆಯಲ್ಲಿ ಆಕೆಯ ವಯಸ್ಸು ಚಿಕ್ಕದು ಅಂತ ಗೊತ್ತಾದ ತಕ್ಷಣ ಅಲ್ಲಿ ಪೋಕ್ಸೋ ಕಾಯ್ದೆಯನ್ನ ಹಾಕ್ತಾರೆ, ಜೊತೆಗೆ ಬಾಲ್ಯ ವಿವಾಹ ಕಾಯ್ದೆಯನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ 18 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಫಸ್ಟ್ ವಿದ್ಯೆಯನ್ನ ಕೊಡಿ. ವಿದ್ಯೆಯಿಂದ ಎಲ್ಲವೂ ಸಾಧ್ಯ. ನೀವು ಎಜುಕೇಶನ್ ಕೊಡದೆ ಕೇವಲ ಮಗುವನ್ನ ಬರೀ ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಕಳೆದೋಯ್ತು ಅಂತ ತಂದೆ ತಾಯಿಗಳು ತಿಳ್ಕೊಬಿಡಿ. ನಿಮ್ಮ ಜವಾಬ್ದಾರಿ ನಿಮ್ಮ ಮಗುವನ್ನ ಓದಿಸಿ ಒಬ್ಬ ಒಳ್ಳೆಯ ಪ್ರಜೆಯನ್ನ ಮಾಡ್ಬೇಕು ಅನ್ನೋದು ಎಲ್ಲರೂ ಅನ್ಕೊಂಡ್ಬಿಟ್ಟು ಅಂದ್ರೆ ಈ ರೀತಿ ಚೈಲ್ಡ್ ಮ್ಯಾರೇಜ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಪೋಕ್ಸೋ ಕಾಯ್ದೆಗೆ ನೀವು ಬಂದಾಗ ಪೋಕ್ಸೋ ಪ್ರಕರಣಗಳು, ಮೇಡಮ್ ನನ್ನ ಮಗಳು ಯಾರನ್ನೋ ಇಷ್ಟಪಟ್ಬಿಟ್ಟಿದ್ದಾಳೆ, ಹೌದಾ, ಆ ಮಗುವಿಗೆ ಕೂರಿಸಿ ತಿಳುವಳಿಕೆಯನ್ನ ಹೇಳಿ ತಂದೆ ತಾಯಿಯಾದವರು, ನೋಡಮ್ಮ ಈ ರೀತಿ ನಿಮ್ಮ ಮಗು ಹಿಂಗಾಗಿದೆ ಅಂತಂದ್ರೆ ಆ ಮಗುವಿನ ಜೊತೆ ನೀವು ಸಮಯವನ್ನ ಸ್ಪೆಂಡ್ ಮಾಡಿ. ಒಂದು ಮಗುವಿಗೆ ನನ್ನ ತಂದೆ ತಾಯಿ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಬಂದಾಗ ಬೇರೆ ಯಾವುದೇ 3ನೇ ವ್ಯಕ್ತಿ ಕಡೆ ಮಗು ತಿರುಗಿ ನೋಡೋದಿಲ್ಲ. ಆ ಕಾರಣಕ್ಕೋಸ್ಕರ ಅಂತ ಮಗುವನ್ನ ನೀವು ತಿದ್ದಬಹುದು. ಹಾಗಾಗಿ ನಾವು ನಮ್ಮ ಮಕ್ಕಳ ರಕ್ಷಣೆಯಲ್ಲಿತ್ತು ಅಂದ್ರೆ ನಮ್ಮ ಮಕ್ಕಳು ಯಾವುದೇ ತಪ್ಪನ್ನ ಮಾಡೋದಿಲ್ಲ. ಈ ಪೋಕ್ಸೋ ಕಾಯ್ದೆಗೆ ಒಂದು ಕಡಿವಾಣವನ್ನ ಹಾಕ್ಬೇಕು. ಅದು ಬಿಟ್ಟು ಈ ಸಣ್ಣ ಮಕ್ಕಳ ಮೇಲೆ ನಡೆಯುತ್ತಲ್ಲ ದೌರ್ಜನ್ಯ, ಅದನ್ನ ಎಲ್ಲರೂ ಖಂಡಿಸಲೇಬೇಕು. 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ, 9 ವರ್ಷ ಆ ಮಕ್ಕಳಿಗೆ ಇನ್ನು ಮಾತಾಡಕ್ಕೆ ಬರಲ್ಲ. ಅಂತ ಮಕ್ಕಳನ್ನ ಕರ್ಕೊಂಡೋಗಿ ಕೆಟ್ಟದಾಗಿ ಆ ಮಗುವಿನ ಮೇಲೆ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ, ಲೈಂಗಿಕ ಕಿರುಕುಳವನ್ನ ಕೊಡ್ತಾರೆ. ಆ ಮಗುವಿಗೆ ಏನು ಅಂತಾನೆ ಗೊತ್ತಿರಲ್ಲ. ಅಂತಹ ಮಗುವಿನ ಮೇಲೆ ಈ ರೀತಿ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಮಾಡುವಂತಹ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಜೀವಾವಧಿ ಕೊಡ್ತಾ ಇದ್ದೀವಿ, ಈ ರೀತಿ ಕೊಡ್ತಿದೀವಿ. ಇದನ್ನ ನಾವು ಇನ್ನೂ ಅತಿ ಹೆಚ್ಚು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂದ್ರೆ ಸಣ್ಣ ಮಗು, ಆ ಮಗುವಿಗೆ ಅರಿವೇ ಇರೋದಿಲ್ಲ. ಅಂಥ ಮಗುವನ್ನ ಇಟ್ಕೊಂಡು ಅಂಥ ಮಗುವಿನ ಮೇಲೆ ಈ ರೀತಿ ಲೈಂಗಿಕ ಕಿರುಕುಳ ಮಾಡುವಂತಹ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇದಕ್ಕೆ ಸಾರ್ವಜನಿಕರ ಒಂದು ಸಹಕಾರವೂ ಕೂಡ ಇರಬೇಕು. ಹಾಗಾಗಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಯ್ತು ಅಂದ್ರೆ ಈ ರೀತಿ ಆಗುವಂತಹ ತೊಂದರೆಗಳನ್ನ ನಾವು ತಡೆಗಟ್ಟಬಹುದು ಅನ್ನೋದು ನನ್ನ ಉದ್ದೇಶ. ಸೊ ಇದಿಷ್ಟು ನಾವು ಪೋಕ್ಸೋ ಕಾಯ್ದೆವರೆಗೆ ನಾನು ಈಗ 18 ವರ್ಷದಿಂದ 18 ವರ್ಷದ ಒಳಗಿರುವಂತಹ ಪ್ರತಿಯೊಂದು ಗಂಡು ಮಗು ಇರಬಹುದು ಅಥವಾ ಹೆಣ್ಣು ಮಗು ಇರಬಹುದು, ಇಂಥ ಮಗುವಿನ ಮೇಲೆ ನಡೆಯುವಂತಹ ದೌರ್ಜನ್ಯಕ್ಕೆ ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತ ಶಾಲೆ ಕಾಲೇಜುಗಳಲ್ಲಿ ಯಾರಿಗೆ ಈ ವಿಷಯವನ್ನ ಯಾರು ಕಂಪ್ಲೇಂಟ್ ಅನ್ನ ಮಾಡ್ಕೋಬಹುದು, ನಾವು ಖುದ್ದಾಗಿ ಆ ನೊಂದ ಬಾಲಕಿಯೇ ಕೊಡ್ಬೋದು, ಅಥವಾ ತಂದೆ ಕೊಡ್ಬೋದು, ತಾಯಿ ಕೊಡ್ಬೋದು, ಚಿಕ್ಕಪ್ಪ ಕೊಡ್ಬೋದು, ಚಿಕ್ಕಮ್ಮ ಕೊಡ್ಬೋದು, ಅಥವಾ ಯಾವುದಾದರೂ ವ್ಯಕ್ತಿ ಅದನ್ನ ನೋಡಿದ್ರೆ ಆತ ಕೂಡ ಈ ಒಂದು ಕಂಪ್ಲೇಂಟ್ ಅನ್ನ ಕೊಡಬಹುದು ಅನ್ನೋದ. ಯಾರೇ ಒಬ್ಬ ನೋಡಿರ್ಲಿ ಆ ಮಗುವಿಗೆ ಹಿಂಸೆ ಆಗೋದು ಅಂತ, ಅಥವಾ ಆ ಮಗುವಿಗೆ ಯಾರಾದ್ರೂ ಆ ಮಗು ಕೂಕ್ಕೊಂಡಾಗ ಯಾರಾದ್ರೂ ಒಬ್ರು ಸಹಾಯಕ್ಕೆ ಹೋಗಿರ್ತಾರೆ, ಯಾರೇ ಒಬ್ರು ಸುಮೋಟವನ್ನ ಎಲ್ಲಿ ಕೊಡ್ಬೋದು ಮೇಡಮ್ ಅಂತಂದ್ರೆ ನಿಮ್ಮ
ಹತ್ತಿರ ಇರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು CDPO ಕಚೇರಿಯಲ್ಲಿ ಕೊಡ್ಬೋದು, ಅಥವಾ ಅಂಗನವಾಡಿಯರಿಗೆ ಹೇಳ್ಬೋದು, ಅಂಗನವಾಡಿ ಶಿಕ್ಷಕಿಯರಿಗೆ ಹೇಳ್ಬೋದು, ಆಶಾ ಕಾರ್ಯಕರ್ತೆಯರಿಗೆ ಹೇಳ್ಬೋದು, ಅಥವಾ ಆಸ್ಪತ್ರೆಯಲ್ಲಿರುವ ವೈದ್ಯರಿಗೂ ಕೂಡ ಯಾರು ಮಗು ಸ್ವಲ್ಪ ಏನಾದ್ರು ಬೇರೆ ತರ ಮಗುವಿನಲ್ಲಿ ಚೇಂಜಸ್ ಕಾಣ್ತಿದೆ ಅಂದ್ರೆ ಆಸ್ಪತ್ರೆ ನರ್ಸ್ಗಳಿಗೆ ಹೇಳ್ಬೋದು, ಡಾಕ್ಟರ್ಸ್ ಹೇಳ್ಬೋದು. ಹಾಗೆ ನೀವೇ ಖುದ್ದಾಗಿ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ನೀವು ಮಾಡಬಹುದು. ದೂರನ್ನ ನೀಡಿ ನೀವು ನಂತರ ಆ ಒಂದು ಏನು ತೊಂದರೆ ಆಗಿದೆ ಆ ಮಗುವಿಗೆ ಅದರ ಬಗ್ಗೆ ನೀವು ಮುಂದಿನ ವಿಚಾರಣೆಯನ್ನ ಪೊಲೀಸ್ ತನಿಖಾಧಿಕಾರಿಗಳು ಅವರ ತನಿಖೆಯನ್ನ ನಡೆಸ್ತಾರೆ. ಸೊ ಇದೆಲ್ಲವೂ ಕೂಡ ನಮ್ಮ ಪೋಕ್ಸೋ ಕಾಯ್ದೆಯಲ್ಲಿ ಇರುವಂತಹ ಒಂದು, ನಾನು ಕಲಂ ಸೆಕ್ಷನ್ 6 ಅನ್ನೋದು ತುಂಬಾ ಅತಿ ಹೆಚ್ಚು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೊಡುವಂತಹದ್ದು, ಮತ್ತೆ 30 ವರ್ಷ 20 ವರ್ಷಗಳನ್ನ ಕೊಡುವಂತಹದ್ದು ಸೆಕ್ಷನ್ 6 ಆಗಿರುತ್ತೆ. ಹಾಗೂ 8 ಮತ್ತೆ 10 ಅಂತೆಲ್ಲ ಬರುತ್ತೆ, ಅದರಲ್ಲಿ ಕೈ ಹಿಡಿದು ಎಳುವಂತಹದ್ದು, ಆ ಮಗುವಿಗೆ ಮತ್ತೆ ಆ ಉದ್ರೇಕದಿಂದ ಮಾತಾಡುವಂತಹದ್ದು, ಮತ್ತೆ ಆ ಮಕ್ಕಳಿಗೆ ಆ ಫೋಟೋಗಳನ್ನ ತೋರಿಸುವಂತದ್ದು, ಅವಾಚ್ಯ ಶಬ್ದಗಳಿಂದ ಮಾತಾಡುವಂತಹದ್ದು, ಮತ್ತೆ ಕೈ ಸನ್ನೆಗಳಿಂದ ಮಗುವಿನ ಮೇಲೆ ತೋರಿಸುವಂತಹದ್ದು, ಇದೆಲ್ಲವೂ ಕೂಡ ಅದರಲ್ಲಿ ಸೇರಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಸೊ ಇದು ಪೋಕ್ಸೋ ಕಾಯ್ದೆಯಲ್ಲಿರುವಂತಹ ಪ್ರತಿಯೊಂದು. ಪುರುಷೋತ್ತಮ್ ಸರ್, ಇಫ್ ಯು ಗಿವ್ ಎ ಪರ್ಮಿಷನ್, ನಾನು JJ ಆಕ್ಟ್ ಬಗ್ಗೆ ಒಂದೆರಡು ಹೇಳ್ಬೋದಾ? ಹೇಳಿ ಮೇಡಮ್, ದಯವಿಟ್ಟು ಹೇಳಿ ಮೇಡಮ್. ಥ್ಯಾಂಕ್ ಯು. ಈಗ ಇಷ್ಟೊತ್ತವರೆಗೂ ನಾನು ಮತ್ತೆ ಇನ್ನೊಂದು ಮೇಡಮ್, ಇನ್ನೊಂದು ಈ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಇದು ಪೋಕ್ಸೋ ಕಾಯ್ದೆಯಲ್ಲಿ ಈ ಶಿಕ್ಷೆ ಪ್ರಮಾಣದಲ್ಲಿ ಏನಾದ್ರೂ ವ್ಯತ್ಯಾಸಗಳಿದೆಯಾ ಅಂತಾನು ಹೇಳಿ ಮೇಡಮ್. ಸರ್, ಯಾವುದೇ ರೀತಿ ಇಲ್ಲ. ಮಿನಿಮಮ್ ನಮ್ಮಲ್ಲಿ 20 ವರ್ಷ ಸರ್. ನಾವೇನ್ ಮಾಡ್ತೀವಿ ಅಂದ್ರೆ ಪೋಕ್ಸೋ ಅತಿ ಹೆಚ್ಚು ಯಾವ್ದಿರುತ್ತೆ ಗರಿಷ್ಠವನ್ನ ತಗೊಳ್ತೀವಿ ನಾವು. ಗರಿಷ್ಠವನ್ನ ತಗೊಂಡಾಗ ನಮ್ದು ಮಿನಿಮಮ್ 20 ವರ್ಷ ಇದೆ. ಅಲ್ಲ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಿದಾರ ಅಂತ? ಕೆಲವನ್ನ ಮಾಡಿದ್ದಾರೆ, ಬಟ್ ಆದ್ರೆ ನಮ್ಮ ಪೋಕ್ಸೋ ಕಾಯ್ದೆನ ನಾವು ತಗೊಳ್ತೀವಿ ಸರ್. ಕನ್ಸಿಡರೇಷನ್ ನಾವು ತಗೊಳ್ಳೋದು ಪೋಕ್ಸೋ ಕಾಯ್ದೆನೆ, ಯಾಕಂದ್ರೆ 4, 6, 12, 8 ಇದ್ದೇ ಇರುತ್ತೆ ನಮ್ಮಲ್ಲಿ. ಸೊ ಅದಿದ್ದಾಗ ಮಿನಿಮಮ್ ನಮ್ಗೆ ಏನಾಗುತ್ತೆ ಅಂದ್ರೆ 20 ವರ್ಷ 10 ವರ್ಷ ಇರೋದ್ರಿಂದ ಸೊ ಅದ್ರಲ್ಲೇ ತಗೊಂಡ್ಬಿಡ್ತೀವಿ ಸರ್. ಕನ್ಸಿಡರೇಷನ್ ಅದ್ರಲ್ಲೇ ನಮ್ಗೆ ಅತಿ ಹೆಚ್ಚು ಬರುತ್ತೆ. ಸೊ ಇದಿಷ್ಟು ಬರೋದ್ರಿಂದ ನಾವು ಇದು ಪೋಕ್ಸೋ ಕಾಯ್ದೆಯಲ್ಲಿ ರೆಡ್ ವಿತ್ ಅಂತ ಆಗಲ್ಲ ಮೇಡಮ್? ರೆಡ್ ವಿತ್ ಅಂತ ತಗೊಳ್ತೀವಿ ಸರ್. ಆದ್ರೆ ಮುಖ್ಯವಾಗಿ ನಾವು ಕೊಡುವಂತಹ ಶಿಕ್ಷೆ ಯಾವ್ದಿರುತ್ತೆ ಅಂದ್ರೆ ಗರಿಷ್ಠ ಪ್ರಮಾಣ ಯಾವ್ದಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀವಲ್ಲ. ಸೊ ಹಾಗಾಗಿ ಈಗ ಏನ್ ಮಾಡ್ತಾರೆ 10 ವರ್ಷ. ಈಗ ಫಸ್ಟ್ ನಾವೇನ್ ಮಾಡ್ತೀವಿ IPC 506 ಅಂತಂದ್ರೆ 5 ವರ್ಷ 3 ವರ್ಷ 4 ವರ್ಷ ಈ ತರ ಕೊಡ್ತಾ ಇದ್ವಲ್ಲ, ಅದನ್ನು ಕೂಡ ಈಗ ನಾವು ಕೊಡ್ತೀವಿ. ಆದ್ರೆ ಫಸ್ಟ್ ಕನ್ಸಿಡರ್ ಮಾಡೋದೇನಂದ್ರೆ ಅವನಿಗೆ ಸೆಕ್ಷನ್ 6 ಆಫ್ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆತನಿಗೆ ಕಲಂ 6ರ ಅಡಿಯಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಕೊಡ್ತೀವಿ. ಇಲ್ಲ ಅಂತಂದ್ರೆ 40 ವರ್ಷದ ಶಿಕ್ಷೆ 50 ವರ್ಷದ ಶಿಕ್ಷೆ ಅಂತ ಕಂಪೇರ್ ಮಾಡ್ತೀವಿ. ಈಗ 5 ವರ್ಷಕ್ಕಿಂತ ಅತಿ ಹೆಚ್ಚು 40 ವರ್ಷ ಅಂತ ಇದ್ದಾಗ 40 ವರ್ಷದ ಗರಿಷ್ಠ ಶಿಕ್ಷೆಯನ್ನ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ ಸರ್. ಇದು ಮೇಡಮ್ ಬೇಲ್ ವಿಚಾರ ಹೇಗೆ ಮೇಡಮ್? ಬೇಲ್ ವಿಷಯದ ಬಗ್ಗೆ ನಾನು ಹೇಳ್ತೇನೆ. ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇಲ್ಗೆ ಹಾಕೊಳ್ತಾರೆ. ಹಾಕೊಂಡಾಗ ವಿಕ್ಟಿಮ್ದು ಒಂದು ಅಬ್ಜೆಕ್ಷನ್ ಕೇಳ್ತಾರೆ. ಈಗ ಎಸ್ಪೆಷಲಿ ಪೋಕ್ಸೋ ನ್ಯಾಯಾಲಯದಲ್ಲಿ ಆ ಮಗು ಪೋಕ್ಸೋ ನ್ಯಾಯಾಲಯಕ್ಕೆ ಬಂದು ತನ್ನ ಅಬ್ಜೆಕ್ಷನ್ ಅನ್ನ ಹಾಕತ್ತೆ ತನ್ನ ತಾಯಿಯ ಜೊತೆ. ಹಾಕದ್ಮೇಲಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ನ್ಯಾಯಾಧೀಶರು ಕೂತ್ಕೊಂಡು ಆರೋಪಿ ಪರ ವಕೀಲರು, ಅರ್ಜಿದಾರರ ವಕೀಲರು, ಮತ್ತೆ ಏನು ಪ್ರಾಸಿಕ್ಯೂಷನ್ ಏನಿರುತ್ತೆ ಅವರಿಬ್ಬರು ಕೂಡ ವಾದ ವಿವಾದ ಆಗತ್ತೆ. ವಾದ ವಿವಾದದ ನಂತರ ಆ ನೊಂದ ಬಾಲಕಿಯ ನಾವು ಏನಿದೆ ಆ ನೊಂದ ಬಾಲಕಿ 161 ಹೇಳಿಕೆ ಮತ್ತೆ 164 ಹೇಳಿಕೆ ಮತ್ತೆ ವೈದ್ಯರ ಬಳಿ ಇರುವಂತಹದ್ದೆಲ್ಲಾ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಕ್ತೀವಿ ಸರ್. ಅದ ಮೂರನ್ನು ನೋಡಿ ನ್ಯಾಯಾಲಯವು ಆತನಿಂದ ಆ ಮಗುವಿಗೆ ತೊಂದರೆ ಇಲ್ಲ, ಆ ಮಗುವಿನ ರಕ್ಷಣೆ ಇದೆ, ಆ ಮಗುವಿಗೆ ಏನು ತೊಂದರೆ ಆಗಲ್ಲ ಅನ್ನೋ ಸಂದರ್ಭ ಇತ್ತು ಅಂತಹ ಸಮಯದಲ್ಲಿ ಮಾತ್ರ ಪೋಕ್ಸೋದಲ್ಲಿ ಬೇಲ್ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ನಮ್ಮ ಪೋಕ್ಸೋ ಪ್ರಕರಣಗಳಲ್ಲಿ ಬೇಲ್ ಕೊಡೋದು ಅತಿ ವಿರಳ. ಸೆಕ್ಷನ್ 6 ಇತ್ತು ಅಂದ್ರೆ ಕೊಡೋದೇ ಇಲ್ಲ. ಆದ್ರೆ ಅದ್ಬಿಟ್ಟು ಈ 8 ಇದ್ರೆ 10 ಇದ್ರೆ ಕೈ ಎಳೆಯೋದು, ಕಾಲು ಎಳೆಯೋದು, ಆತರ ಹೇಳ್ಕೊಂಡು ಹೋಗಕ್ ಹೋಗೋದು, ಮತ್ತೆ ಆ ಮಗುವಿನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಮಾಡ್ತಾರೆ. ಆ ತರದಿತ್ತು ಅಂತಂದ್ರೆ ಅಂತ ಸಮಯದಲ್ಲಿ ಕೆಲವು ಸಂದರ್ಭದಲ್ಲಿ ಮಾತ್ರ ನೋಡ್ಕೊಂಡು ಆ ಮಗುವಿಗೆ ಬೇಲನ್ನ ಅಂತಹ ವ್ಯಕ್ತಿಗೆ ಅರ್ಜಿದಾರರಿಗೆ ಬೇಲನ್ನ ಕೊಡ್ತಾರೆ ಸರ್. ಮೇಡಮ್, ಈಗ JJ ಆಕ್ಟ್ ಮತ್ತೆ ಈ ಪೋಕ್ಸೋ ಕಾಯ್ದೆ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಮ್ಯಾಮ್? ಯಾಕಂದ್ರೆ ಅಲ್ಲೂ ಸರ್ ಅದೇ ಒಂದೆರಡು ಲೈನ್ ಅಲ್ಲಿ ಹೇಳ್ಬಿಡ್ತೀನಿ. JJ ಆಕ್ಟ್ ಅಂದ್ರೆ 18 ವರ್ಷದ ಒಳಗಿರುವಂತಹ ಮಕ್ಕಳ ಮೇಲೆ ನಡೆಯುವಂತಹ 18 ವರ್ಷದ ಒಳಗಿನ ಮಕ್ಕಳು ನಡೆಸುವಂತಹ ದೌರ್ಜನ್ಯಗಳಿಗೆ ಅವರನ್ನ ಸಮಾಜಕ್ಕೆ ಸುಧಾರಣೆ ಮಾಡುವಂತಹದ್ದು. ಇಷ್ಟೊತ್ತರೆಗೂ ನಾವು JJ ಆಕ್ಟ್ ಅಲ್ಲಿ ಬರ್ತಾರೆ ಅವರೆಲ್ಲ. ಸೊ ಇಷ್ಟೊತ್ತರೆಗೂ ಹೇಳಿದ್ದು ಇದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು 18 ವರ್ಷದಲ್ಲಿ ಪೋಕ್ಸೋಲ್ ಬರ್ತಾರೆ ಸರ್. ಈ JJ ಆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ
ನಾವು 2 ಭಾಗವನ್ನ ಮಾಡ್ಕೊಂಡಿದೀವಿ. ಒಂದು ಬಾಲ ನ್ಯಾಯ ಮಂಡಳಿ ಅಂತ ಒಂದ್ ಮಾಡ್ತೀವಿ, ಒಂದು CWC ಮಕ್ಕಳ ಕಲ್ಯಾಣ ಸಮಿತಿ ಅಂತ ನಾವು ಒಂದು ಮಾಡ್ಕೊಂಡಿದ್ದೇವೆ. ಈ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಏನಾಗುತ್ತೆ ಅಂದ್ರೆ ನೊಂದ ಮಕ್ಕಳು ಬರ್ತಾರೆ, ಕೇವಲ ಈ ಹೆಣ್ಣು ಮಕ್ಕಳು ಪೋಕ್ಸೋ ಕಾಯ್ದೆಯಲ್ಲಿರುವವರು ಆ ತರದವರೆಲ್ಲ ಬರ್ತಾರೆ. ಆಮೇಲೆ ರಕ್ಷಣೆಗೆ ಬೇಕಾಗಿರುವಂತಹ ಮಕ್ಕಳು ದೋಸ್ ಹೂ ಆರ್ ನೀಡ್ ಅಂದ್ರೆ ಅವ್ರಿಗೆ ಸಹಾಯ ಹೆಲ್ಪ್ ಮಕ್ಕಳ ರಕ್ಷಣೆಯನ್ನ ಮಾಡುವಂತಹ ಹೊಣೆಯನ್ನ CWC ಮಕ್ಕಳ ಕಲ್ಯಾಣ ಸಮಿತಿ ಹೊಂದಿರುತ್ತೆ. ಇನ್ನು JJ ಬೋರ್ಡ್ ಅಂತಂದ್ರೆ ನಾವು ಬಾಲ ನ್ಯಾಯ ಮಂಡಳಿ ಅಂತ ಕರಿತೀವಿ. ಈ ಬಾಲ ನ್ಯಾಯ ಮಂಡಳಿಯಲ್ಲಿ ಏನಾಗುತ್ತೆ ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳು ತಮಗೆ ಅರಿವಿಲ್ಲದೆ ಮಾಡಿದಂತಹ ತಪ್ಪುಗಳಿಗೆ ಅವರನ್ನ ಆ ತಪ್ಪು ಯಾಕೆ ಆಯ್ತು ಅನ್ನೋ ಕಾರಣಕ್ಕೆ ಆ ಮಕ್ಕಳನ್ನ ನಾವು ಅಪರಾಧಿ ಅಂತ ನೋಡೋದಿಲ್ಲ ಸರ್. ಅಲ್ಲಿ ಆ ಮಕ್ಕಳಿಗೆ ಏನ್ ಮಾಡ್ತೀವಿ, ಅಪರಾಧದ ಬದಲು ಯಾಕೆ ಆ ಮಗು ಒಂದು ಅಪರಾಧ ಮಾಡಿತು, ಯಾವ ಕಾರಣಕ್ಕೋಸ್ಕರ ಈ ರೀತಿ ಅಪರಾಧ ಆಯ್ತು ಅನ್ನೋದನ್ನ ನಾವು ಫಸ್ಟ್ ನೋಡಿ ಆ ಮಗುವಿನ ಜೊತೆ ಸಮಾಲೋಚನೆಯನ್ನ ಮಾಡಿ ಆ ಮಗು ಒಂದು ತಪ್ಪನ್ನ ಮಾಡಲು ಏನು ಕಾರಣ ಅಂತ ತಿಳ್ಕೊಂಡು ನಂತರ ಆ ಮಗುವಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂದ್ರೆ ಆ ಮಗುವಿಗೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಂದ್ರೆ ಆ ಮಗುವಿನ ಮುಂದಿನ ಭವಿಷ್ಯವನ್ನ ನೋಡ್ಕೊಂಡು ಆ ಮಗುವಿಗೆ ತಿಳುವಳಿಕೆಯನ್ನ ಹೇಳಿ ಆ ಮಗುವಿಗೆ ಒಂದು SH ಅಂತ ನಾವು ಸ್ಪೆಷಲ್ ಹೋಮ್ ಅಂತ ಟ್ರೈನಿಂಗ್ ಇರುತ್ತೆ, ಅಲ್ಲಿ ಹಾಕ್ತಿವಿ. ಇಲ್ಲ ಅಬ್ಸರ್ವೇಷನ್ ಹೋಮ್ ಅಂತ ಇರುತ್ತೆ, ಅಲ್ಲಿ ಆ ಮಕ್ಕಳನ್ನ ಸಮಾಜಕ್ಕೆ ಒಬ್ಬ ಸುಸಜ್ಜಿತ ಒಂದು ಮಗುವನ್ನಾಗಿ ಒಬ್ಬ ಪ್ರಜೆಯನ್ನಾಗಿ ಮಾಡ್ಕೊಡೋದಂತ ಈ ಕಾರಣಕ್ಕೋಸ್ಕರ ಈ JJ ಆಕ್ಟ್ ಅನ್ನು ತಂದ್ರು ಸರ್. ಹಾಗಾಗಿ ಅಲ್ಲಿ ಬಾಲ ನ್ಯಾಯ ಮಂಡಳಿಯಲ್ಲಿ ಬರುವಂತಹ ಮಕ್ಕಳು ಗೊತ್ತಿಲ್ಲದೆ ತಮಗೆ ಅರಿವಿಲ್ಲದೆ ಕೆಲವು ತಪ್ಪನ್ನ ಮಾಡ್ತಾರೆ. ಹಾಗಂತ 18 ವರ್ಷದ ಒಳಗಿನ ಮಕ್ಕಳು ಬುದ್ಧಿ ಇರಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಕೆಲವು ಒಂದು ಸಿಟ್ಟಿಗೋಸ್ಕರ ಕೆಲವು ಆಗತ್ತೆ. ಕೆಲವು ಸಂದರ್ಭ ಮನೆಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಅವರ ಎನ್ವೈರನ್ಮೆಂಟ್ ಇದೆಲ್ಲ ಸೇರ್ಕೊಂಡಾಗ ಮಕ್ಕಳು ತಪ್ಪನ್ನ ಮಾಡ್ತಾರೆ. ಆ ತಪ್ಪನ್ನ ತಿದ್ದಿ ಅವರ ಜೀವನವನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ಕಳಿಸೋದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ. ಈ ಒಂದು JJ ಆಕ್ಟ್ ಅಲ್ಲಿ ಈಗ ಸರ್ ಒಂದು ಇಂಪ್ಲಿಮೆಂಟ್ ನಾವೇನ್ ಖುಷಿ ಪಡ್ತೀವಿ ಅಂದ್ರೆ ಈ ಸಣ್ಣ ಮಕ್ಕಳಿಗೆ ವೆಹಿಕಲ್ ಅನ್ನ ಕೊಡ್ತಾರೆ ತಂದೆ ತಾಯಿ, ಅದನ್ನ ಹೆಮ್ಮೆ ಅನ್ಕೊಂಡು ಕೊಡ್ತಾರೆ. ಏನಂದ್ರೆ ನನ್ ಮಗ ಗಾಡಿ ಓಡಿಸ್ತಾನೆ ಅಂತ. ಆದ್ರೆ ಆ ಒಂದು ಗಾಡಿಯಿಂದ ಎಷ್ಟೋ ಜೀವಗಳು ತಮ್ಮ ಜೀವನವನ್ನೇ ನಾಶ ಮಾಡ್ಕೊಳ್ತಾರೆ ಸರ್. ಹಾಗಾಗಿ ಅಂತಹ ಯಾವ ತಂದೆ ತಾಯಿ ಮಗುವಿಗೆ 18 ವರ್ಷದ ಒಳಗಿರುವಂತಹ ಮಗುವಿಗೆ ಬೈಕನ್ನ ಕೊಡ್ತಾರೆ ಅಂತವ್ರ ಮೇಲೆ ಈಗ ಕೇಸ್ ಆಗ್ತಾ ಇದೆ ಸರ್. 2 ವರ್ಷಗಳ ಶಿಕ್ಷೆ ಇದೆ ಅವರಿಗೆ. ಸುಮಾರು 1.5 ಲಕ್ಷ ರೂಪಾಯಿ ಕೂಡ ದಂಡವನ್ನ ತುಮಕೂರಿನಲ್ಲೇ ಸುಮಾರು ನನ್ನ ಪ್ರಕಾರ 8 ಕೇಸ್ಗಳಲ್ಲಿ ಮಾಡಿದ್ದಾರೆ ಸರ್ ಇದುವರೆಗೂ. ಸೊ ಇದೆಲ್ಲ ನಾನು ಸ್ಮಾಲ್ ಇದ್ರಲ್ಲಿ ಹೇಳಿದ್ದೇನೆ. ಸೊ ಹಾಗಾಗಿ ಈಗ ಯಾರಿಗಾದ್ರೂ ಯಾವುದಾದ್ರೂ ವಿಷಯದ ಬಗ್ಗೆ ಕ್ವಶನ್ ಕೇಳ್ಬೇಕು ಅಂತಿದ್ರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ನಿಮ್ಗೆ ಈ ಒಂದು ಉತ್ತರವನ್ನ ಕೊಡ್ತೇನೆ. ಕೆಲವು ಉದಾಹರಣೆಗಳನ್ನ ತುಂಬಾ ಇದೆ ನಮ್ಮ ಪೋಕ್ಸೋಲ್ಲಿ. ದಿನ ಬೆಳಗ್ಗೆ ಇದ್ರೆ ನಾವು ಅದನ್ನೇ ನೋಡ್ತೀವಿ. ಹಾಗಾಗಿ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಯಾವುದೇ 18 ವರ್ಷದ ಒಳಗಿರ್ತಾರೆ ಅಂತ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿದೆ. ಹಾಗಾಗಿ ಇಲ್ಲಿರುವಂತಹ ತುಂಬಾ ಜನ ಇದರಲ್ಲಿ ಲೈನ್ ಅಲ್ಲಿ ಇರೋರು ಎಲ್ಲರೂ ಅಡ್ವೊಕೇಟ್ಸ್ ಇದ್ದಾರೆ, ಡಾಕ್ಟರ್ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೈ ಸೇರಿದ್ರೆ, ನಾವೆಲ್ಲರೂ ಒಗ್ಗೂಡಿದ್ರೆ ಎಷ್ಟೋ ಮಕ್ಕಳ ಜೀವನದಲ್ಲಿ ನಾವು ಬೆಳಕನ್ನ ತರಬಹುದು ಅನ್ನೋದು ನನ್ನ ಉದ್ದೇಶ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನಂದೊಂದು ಪ್ರಶ್ನೆ ಮೇಡಮ್, ಈ 10ನೇ ಕ್ಲಾಸ್ ಹುಡುಗರು 10th ಸ್ಟ್ಯಾಂಡರ್ಡ್ ಹುಡುಗರು ಲೈಂಗಿಕ ಕ್ರಿಯೆಯಲ್ಲಿ ತೊಗಿ ಅಂತ ಸಂದರ್ಭದಲ್ಲಿ ಅದು ಪೋಕ್ಸೋ ಅಲ್ಲಿ ಅಟ್ರಾಕ್ಟ್ ಆಗ್ತದ, ಅದು ಅಪರಾಧ ಆಗ್ತದ ಅಂತ? ಗಂಡು ಮಗು ಲೈಂಗಿಕ ಕ್ರಿಯೆ ಮಾಡ್ದ ಅಂತಂದ್ರೆ ಅವನು JJ ಬೋರ್ಡ್ ಹೋಗ್ತಾನೆ. ಹೆಣ್ಣು ಮಗು ಅಥವಾ ಗಂಡು ಮಗುನೇ 10 ವರ್ಷದ ಒಳಗಿತ್ತು ಅಂದ್ರೆ ಅವನು ಪೋಕ್ಸೋ ಕಾಯ್ದೆ ಅಡಿ ಇಲ್ಲಿ ಫಸ್ಟ್ JJ ಬೋರ್ಡ್ ಹೋಗ್ತಾರ ಅವರು. ಹೆಣ್ಣು ಮಗು ಏನಾದ್ರು ಚಿಕ್ಕದಾಗಿತ್ತು ಅಂದ್ರೆ 18 ವರ್ಷದೊಳಗಿದ್ರೆ ನಮ್ಮ ಪೋಕ್ಸೋ ನ್ಯಾಯಾಲಯಕ್ಕೆ ಬರ್ತಾರೆ ಸರ್. ಅಪರಾಧಿ ಆದವನು 18 ವರ್ಷದ ಒಳಗಿತ್ತು ಅಂದ್ರೆ ಅವನು JJ ಬೋರ್ಡ್ ಹೋಗ್ತಾನೆ. ಇಲ್ಲ ಅಂತಂದ್ರೆ ಅವ್ನು ದೊಡ್ಡವನಾಗಿತ್ತು ಅಂದ್ರೆ ಪೋಕ್ಸೋ ಕಾಯ್ದೆ ಅವನ ಮೇಲೆ ಅಟ್ರಾಕ್ಟ್ ಆಗ್ತದ? ಹೌದು ಸರ್, ಅಲ್ಲಿ JJ ಬೋರ್ಡ್ ಅಲ್ಲಿ ಪೋಕ್ಸೋ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಸರಿ ಮ್ಯಾಮ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ಹೇಳಿ. ಈಗ ನಾವು ಇದೆಲ್ಲ ವಿಷಯ ಕೇಳಿದಾಗ ಇದ್ರದ್ದು ಈ ನಾವು ಒಂದು 3 ಜನರೇಷನ್ ಅಂದ್ರೆ 3 ಜನರೇಷನ್ ಬ್ಯಾಕ್ ಹೋದಾಗ ಈ ಘಟನೆಗಳು ಎಲ್ಲೂ ಎಕ್ಸ್ಪ್ರೆಸ್ ಆಗ್ತಾ ಇರಲಿಲ್ಲ. ಸಪೋಸ್ 3 ಬ್ಯಾಕ್ ತಗೊಂಡ್ರೆ ಈಗ ಈ ಜನರೇಷನ್ ಅಲ್ಲಿ ನೀವು ಹೇಳ್ತಾ ಇರೋ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಹಿಂದೆ ಒಂದು 20% ಇರ್ಬೋದು ಕೇಸಸ್. ಇದ್ರದ್ದು ರೂಟ್ ಕಾಸ್ ಏನು? ವಾಟ್ ಈಸ್ ದ ರೂಟ್ ಕಾಸ್? ವಾಟ್ ಈಸ್ ದ ರೂಟ್ ಕಾಸ್ ಅಂದ್ರೆ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಏನ್ ಮಾಡೋರು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇದ್ರು.
ಮಕ್ಳೇನ್ ಮಾಡೋರು ಅವರ ನೋವು ದುಃಖ ಎಲ್ಲ ಅಜ್ಜಿ ತಾತನ ಬಳಿ ಹೇಳ್ಕೊಳ್ಳೋರು. ಈಗ ಏನಾಗ್ತಿದೆ ಅಂದ್ರೆ ಸಿಂಗಲ್ ಫ್ಯಾಮಿಲೀಸ್ ಇದೆ, ನೀವು ನೋಡ್ಬೋದು ಎಲ್ಲೆಲ್ಲಿ ಈ ರೀತಿ ಪ್ರಕರಣಗಳಾಗುತ್ತೆ ಅಲ್ಲೆಲ್ಲ ಮಕ್ಕಳು ಒಬ್ಬೊಬ್ಬರೇ ಮನೇಲಿರ್ತಾರೆ. ಸೊ ಯಾರು ಇರಲ್ಲ, ಅವ್ರ ಜೊತೆ ಮಾತಾಡಕ್ಕೆ ಯಾರು ಇರಲ್ಲ, ಟೈಮ್ ಸ್ಪೆಂಡ್ ಮಾಡೋರಿಲ್ಲ. ಅವ್ರೇನ್ ಮಾಡ್ತಾರೆ, ಮೊಬೈಲ್ ಅನ್ನ ಕೊಟ್ಬಿಡ್ತಾರೆ ಅಪ್ಪ ಅಮ್ಮ. ಯಾವಾಗ ಮೊಬೈಲ್ ಕೊಡ್ತಾರೆ ಮಕ್ಳೇನ್ ಮಾಡ್ತಾರೆ, ತಮ್ಮ ಟೈಮ್ ಸ್ಪೆಂಡ್ಗೆ ಫಸ್ಟ್ ಗೇಮ್ಸ್ ಅಂತ ಕೂತ್ಕೊಳ್ತಾರೆ, ಅದಾದ್ಮೇಲೆ ಫ್ರೆಂಡ್ ಅಂತ ಮಾಡ್ಕೊಳ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ಮೊಬೈಲ್ ನಲ್ಲಿ ಎಲ್ಲಾ ಒಂದು ಫ್ರೆಂಡ್ ಮಾಡ್ಕೊಂಡು ಅಲ್ಲಿ ಚಾಟಿಂಗ್ ಅನ್ಕೊಳ್ಳೋದು, ಅದು ಅವ್ರಿಗೆ ಅರಿವಿಲ್ಲದೆ ಪ್ರೀತಿ ಅನ್ಕೊಳ್ತಾರೆ. ಆದ್ರೆ ಅದು ಪ್ರೀತಿ ಅಲ್ಲ, ಆಕರ್ಷಣೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಲ್ಲ ಸರ್. ಹಾಗಾಗಿ ತಂದೆ ತಾಯಿಗಳಲ್ಲಿ ನಾನು ಅದನ್ನೇ ಹೇಳೋದು, ದಯವಿಟ್ಟು ಮಕ್ಕಳ ಬಗ್ಗೆ ಗಮನವನ್ನ ಕೊಡಿ. ಗಮನ ಕೊಡ್ತು ಅಂದ್ರೆ ಖಂಡಿತವಾಗ್ಲೂ ಈ ರೀತಿ ಆಗೋದಿಲ್ಲ ಸರ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ಮೇಡಮ್, ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಮೇಡಮ್. ಯಾವುದು? ಐಸಿಸಿ ಬಗ್ಗೆ ಅದೇ ಸರ್, ನಾವು ಅಲ್ಲಿ ಯಾವ ಇದ್ರ ಬಗ್ಗೆ ಕೊಡೋದಷ್ಟೇ ಅಲ್ವಾ ಸರ್? ಪೋಕ್ಸೋ ಬಗ್ಗೆ ನಾನು ಹೇಳ್ತಾ ಇರೋದು. ಇಂಟರ್ನಲ್ ಕಂಪ್ಲೇಂಟ್ ನೀವು ಏನ್ ಸರ್, ಎಜುಕೇಶನಲ್ ಸಿಸ್ಟಮ್ ನಲ್ಲಿ ದ ನೀಡ್ ಆಫ್ ಐಸಿಸಿ ಸರ್. ನಮ್ಗೇನಾಗುತ್ತೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಫಸ್ಟ್ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕೊಡ್ಬೇಕು ಸರ್. ಪ್ರತಿಯೊಂದು ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಈಗ ಬರೀ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ತಾರೆ. ಗುಡ್ ಟಚ್ ಬ್ಯಾಡ್ ಟಚ್ ಅಂತಂದ್ರೆ ಮಾಸ್ಟರ್ಗಳು ನಮ್ಮಲ್ಲಿ ಎಷ್ಟೋ ಕಡೆ ನಡೀತಾ ಇದೆ, ಸ್ಕೂಲ್ಗಳಲ್ಲಿ ನಾವು ನೋಡ್ಬೋದು. ಹಾಗಾಗಿ ಫಸ್ಟ್ ಮಗುವಿಗೆ ನಾವೇನ್ ಮಾಡ್ಬೇಕಂತಂದ್ರೆ ಈ ಒಂದು ಕಾನೂನು ಅರಿವು ಅಂದ್ರೆ ಕೂರಿಸ್ಕೊಂಡು ಒಂದು ಅರಿವನ್ನ ಮೂಡಿಸ್ಬೇಕಂದ್ರೆ ಈ ರೀತಿ ಆದ್ರೆ ಈ ರೀತಿ ಆಗುತ್ತೆ, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇಷ್ಟ ಅಂದ್ರೇನು, ಆಕರ್ಷಣೆ ಅಂದ್ರೇನು ಅಂದ್ರೆ ಮಕ್ಕಳಿಗೆ ಬಿಡಿಸಿ ಬಿಡಿಸಿ ಹೇಳಿದಾಗ ಆ ಮಕ್ಕಳು ದಯವಿಟ್ಟು ಈ ರೀತಿ ತಪ್ಪನ್ನ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಒಂದು ಪ್ರಕರಣಗಳ ಬಗ್ಗೆ. ಆಮೇಲೆ ಅಣ್ಣ ತಂಗಿಯರ ಆಕರ್ಷಣೆ ಆಗುತ್ತೆ ಸರ್. ಅದೇನಾಗುತ್ತೆ ಅಂದ್ರೆ ಅಂತ ಮಕ್ಳಿಗೂ ಕೂಡ ಗೊತ್ತಾಗೋದಿಲ್ಲ ತಾವೇನ್ ಮಾಡ್ತಾ ಇದೀವಿ ಅಂತ. ಹಾಗಾಗಿ ಈ ಶಾಲೆಗಳಲ್ಲಿ ಒಂದು ಬಾಕ್ಸ್ ಅನ್ನ ಇಡಕ್ಕೆ ನಾನು ಹೇಳಿದ್ದೀನಿ ಸರ್. ಆ ಬಾಕ್ಸ್ ಅಲ್ಲಿ ಆ ಮಗು ಯಾವ ಸೆಕ್ಷನ್ ಹೆಸರು ಏನು ಬೇಡ, ತನಗೆ ಆಗಿರೋ ತೊಂದರೆಯನ್ನ ಆ ಬಾಕ್ಸ್ ಒಳಗೆ ಬರ್ದು ಹಾಕ್ತು ಅಂದ್ರೆ ಒಂದು ವಾರದಲ್ಲಿ ಅಲ್ಲಿರುವಂತಹ ಪ್ರಾಂಶುಪಾಲರು ಮತ್ತೆ ಅಲ್ಲೇ ಒಂದು ಕಮಿಟಿ ಮಾಡ್ಕೊಂಡು ಆ ಮಕ್ಕಳು ಅದನ್ನ ತೆಗೆದ್ಬಿಟ್ಟು ಯಾರ್ಯಾರಿಗೆ ತೊಂದರೆ ಆಗಿದೆ ಅಂತ ನೋಡ್ಬಿಟ್ಟು ಅದರಲ್ಲಿ ಅವರಿಗೆ ಒಂದು ಪರಿಹಾರವನ್ನ ಕೊಡಬಹುದು ಅಂತ ಆ ಒಂದು ಕಮಿಟಿಯನ್ನ ಮಾಡ್ಕೋಬಹುದು ಅಂತ ಕೂಡ ನಾವು ಮಾತಾಡಿದ್ದೀವಿ ಸರ್ ಅದರಲ್ಲಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಸರ್. ಮೇಡಮ್, ಇದು ಕನ್ಸೆನ್ಶುಯಲ್ ಅಂತ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ಸರ್, ಏನಾಗುತ್ತೆ ಅಂದ್ರೆ ಈಗ ಕನ್ಸೆಕ್ಷುಯಲ್ ಅನ್ನೋದು ಮನೆ ಓಕಾ ಸಾಹೇಬ್ರು ಒಂದು ಕೊಟ್ಟಿದ್ದಾರೆ ನಮ್ಮಲ್ಲಿ. ಕನ್ಸೆಕ್ಷುಯಲ್ ಅಂತ ಅಂದ್ರೂ ಕೂಡ ಬಿಲೋ 18 years ಇದ್ರೆ ಶಿ ಇಸ್ ಮೈನರ್ ಅಂತ ಬರುತ್ತೆ. ಈ ಕನ್ಸೆಕ್ಷುಯಲ್ ಏನಾಗ್ಬಿಡತ್ತೆ ಅಂದ್ರೆ ಹೆಣ್ಮಗು ಹೋಗೋವರೆಗೂ ಚೆನ್ನಾಗಿರ್ತಾರೆ, ಹೋಗ್ತಾರೆ, ಅಲ್ಲಿ ಅವ್ರ ಜೊತೆ ಎಲ್ಲ ಆದ್ಮೇಲೆ ಮನೆಗೆ ಬರ್ತಾರೆ. ಬಂದ ತಕ್ಷಣ ಏನಾಗುತ್ತೆ, ಕೋರ್ಟಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ, ಇವನು ನನ್ನನ್ನು ಬಲವಂತವಾಗಿ ಅಪಹರಣ ಮಾಡಿಕೊಂಡು ಹೋಗಿ ಬಲವಂತವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹೇಳ್ದ ಅಂದ ತಕ್ಷಣ ಇವ್ರ ಕನ್ಸೆಕ್ಷುಯಲ್ ಇದ್ರೂ ಕೂಡ ಏನಾಗುತ್ತೆ ಅಂದ್ರೆ ಆ ಅಪರಾಧಿ ಆದವನು ಹುಡುಗಂಗೆ ಏನಿದ್ದಾನೆ ಆತನಿಗೆ 20 ವರ್ಷ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಕನ್ಸೆಕ್ಷುಯಲ್ ಅನ್ನೋದನ್ನ 18 ವರ್ಷದೊಳಗಿರೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ ಬರೋಲ್ಲ. ಬಿಕಾಸ್ ಆಫ್ 18 ವರ್ಷಕ್ಕೆ ಒಂದು ದಿನ ಕಡಿಮೆ ಇತ್ತು ಅಂದ್ರೂ ಕೂಡ ಶಿ ಇಸ್ ಮೈನರ್ ಅಂತ ಕನ್ಸಿಡರ್ ಆಗುತ್ತೆ ಸರ್. ಅಲ್ಲ, ಆ ಸಂದರ್ಭದಲ್ಲಿ ಅವನು ಜೆ ಬೋರ್ಡ್ ಅಲ್ಲೂ ಅದೇ ಪೋಕ್ಸೋ ಅದನ್ನ ಎದುರಿಸಬೇಕಾಗುತ್ತೆ. ಅಲ್ಲ, ಅವ್ನು ಕನ್ಸೆಕ್ಷುಯಲ್ ಅಂತಂದ್ರೆ ಈಸ್ ಆಲ್ಸೋ 10th standard ಅಂತಂದ್ರೆ ಅದನ್ನ ಜೆ ಬೋರ್ಡ್ ಅಲ್ಲೇ ಮಾಡ್ತಾರೆ ಸರ್. ಅಂದ್ರೆ ಆ ಮಗು 18 ವರ್ಷದ ಹುಡುಗ ಹುಡುಗಿ ಇಬ್ರು 18 ವರ್ಷದೊಳಗಿತ್ತು ಅಂದ್ರೆ ಅವ್ರಿಬ್ರು ಕೂಡ ಜೆ ಬೋರ್ಡ್ ಹೋಗ್ತಾರೆ ಸರ್. ಓಕೆ. ಒಬ್ಬ ಕೂಡ ದೊಡ್ಡವನಿತ್ತು ಅಂದ್ರೆ 18 ವರ್ಷದ ಮೇಲ್ಪಟ್ಟಿದ್ದು, ಇನ್ನೊಬ್ಬ 18 ವರ್ಷದ ಒಳಗಿದ್ದಾನೆ ಅಂದ್ರೆ ಒಂದು ಜೆ ಬೋರ್ಡ್ ಅಲ್ಲಿ ನಡೆಯುತ್ತೆ, ಒಂದು ಪೋಕ್ಸೋ ನ್ಯಾಯಾಲಯದಲ್ಲಿ ನಡೆಯುತ್ತೆ ಸರ್ ಕೇಸ್. ಸರಿ ಮ್ಯಾಮ್, ಸರಿ ಮ್ಯಾಮ್. ಮೇಡಮ್, ಹಲೋ. ಕೇಳಿ ಸರ್, ಕೇಳಿ ಸಿದ್ದನಗೌಡ. ಮೇಡಮ್, ಈಗ ಪೋಸ್ಕೋ ಕಾಯ್ದೆ ದುರುಪಯೋಗದ ಬಗ್ಗೆ ಏನಾದ್ರು ಉದಾಹರಣೆಗಳಿದ್ರೆ ಒಂದು ಸ್ವಲ್ಪ ಹೇಳಿ ಸರ್. ಅದ್ರ ಬಗ್ಗೆ ಪೋಕ್ಸೋ ಕಾಯ್ದೆಯಲ್ಲಿ ಏನಾದ್ರೂ ಈ ರೀತಿ ತಂದೆ ತಾಯಿ ಅಂದ್ರೆ ಏನ್ ಮಾಡ್ತಾರೆ, ಸುಳ್ಳು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕೆಲವು ಸತಿ. ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಕೋರ್ಟಿಗೆ ಹಾಕಲ್ಲ ಸರ್. ಮಗುವ ಜೊತೆ ಕುತ್ಕೊಂಡು ಫಸ್ಟ್ ಸಮಾಲೋಚನೆಯನ್ನ ಮಾಡ್ತೀವಿ, ಮಗುವಿನ ಬಳಿ ಮಾತಾಡ್ತೀವಿ. ಈಗ ಅದರಲ್ಲಿ ಕೂಡ ಆಕ್ಟ್ ಅಲ್ಲಿ ಹೇಳಿದರೆ ತಂದೆ ತಾಯಿ ಏನಾದ್ರೂ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅವರ ಮೇಲೆ ಪರ್ಜುರಿ ಕೇಸನ್ನ ಹಾಕ್ಬೋದು ಸರ್. ನಾವು ಅನೇಕ ದುರುಪಯೋಗಗಳಿದೆ ನೀವು ಹೇಳ್ದಂಗೆ ಸರ್. ಏನಾಗತ್ತೆ ಅಂದ್ರೆ ಸಿವಿಲ್ ಸೂಟ್ ಇರುತ್ತೆ. ಆ ಕೆಲವು ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಮಗುವಿನ ಹೆಸರನ್ನ ಹೇಳ್ಕೊಂಡು ಮಾಡ್ತಾರೆ. ಆದ್ರೆ ನಿಜವಾಗಿ ಅಂತವ್ರಿಗೆ ಯಾರಿಗೂ ಈ ರೀತಿ ಸುಳ್ಳು ಹೇಳ್ಕೊಂಡವ್ರಿಗೆ ಯಾರಿಗೂ ಕೂಡ
ದುರುಪಯೋಗ ಪಡಿಸ್ಕೊಂಡಿರೋರಿಗೆ ಪೋಕ್ಸೋ ಆಕ್ಟ್ ನಡೀಲಿ ಯಾವುದೇ ಪರಿಹಾರ ಆಗ್ಲಿ ಯಾವುದೇ ಶಿಕ್ಷೆ ಆಗ್ಲಿ ಆರೋಪಿಗಳಿಗೆ ನಾವು ಕೊಡೋದಿಲ್ಲ ಸರ್. ಯಾಕೆಂದ್ರೆ ಅದು ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ನಾವು ಮಗುವಿನ ಜೊತೆ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಆ ಮಗುವಿನ ಜೊತೆ ಸಮಾಲೋಚನೆ ಮಾಡಿದಾಗ ಅದು ನಿಜನ ಸುಳ್ಳ ಅಂತ ನಮಗೆ ಗೊತ್ತಾಗುತ್ತೆ. ಆಗ ಆ ಕೇಸಲ್ಲಿ ಇದುವರೆಗೂ ನಾವು ಕೊಡಿಸಿರುವಂತಹ 48 ಪ್ರಕರಣಗಳಲ್ಲಿ ಯಾವುದೂ ಈ ರೀತಿಯಾದಂತಹ ದುರುಪಯೋಗವನ್ನ ಪಡಿಸ್ಕೊಂಡು ಶಿಕ್ಷೆಯನ್ನ ಕೊಡಿಸಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್, ಇದು ಲೈಂಗಿಕ ಶೋಷಣೆಗೆ ಒಳಗಾಗಿರೋಂಥ ಮಗು ಅಂದ್ರೆ 18 ವರ್ಷದ ಒಳಗಿರೋಂಥ ಮಗು ಪ್ರಾರಂಭಿಕ ಹಂತದಲ್ಲಿ ಕೌನ್ಸಿಲಿಂಗ್ ಪೊಲೀಸ್ನವ್ರು ಮಾಡ್ತಾರಾ ಅಥವಾ CWC ನವ್ರು ಮಾಡ್ತಾರ ಮ್ಯಾಮ್? ಸರ್, ಅದನ್ನ ಕೌನ್ಸಿಲಿಂಗ್ ಅಂದ್ರೆ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಆ ಮಗುವನ್ನ ಸಖಿ ವಿಭಾಗದಲ್ಲಿ ಮಾತಾಡ್ತಾರೆ ಸರ್. ಸಖಿ ವಿಭಾಗದಲ್ಲಿ ಅದಕ್ಕೆ ಅಂತಾನೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಅದಾದ್ಮೇಲೆ ಅಕಸ್ಮಾತ್ ಅವರಿಗೆ ಬೇಕು ಅಂದ್ರೆ CWC ಹೋಗೋದಿಲ್ಲ ಅವರು. ನಮ್ಮ ಬಾಲಕಿಯರ ಬಾಲಮಂದಿರದಲ್ಲಿ ಕೌನ್ಸಿಲರ್ಸ್ ಅಂತ ಇರ್ತಾರೆ, ಅವರು ಕೂಡ ಮಾಡ್ತಾರೆ. ಇದಾದ ಮೇಲಿಂದ CWC ಮುಂದೆ ಆ ಮಗುವನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಷ್ಟೇ. ಅವ್ರು ಬೇಕು ಅಂದ್ರೆ ಸಮಾಲೋಚನೆಯನ್ನ ಮಾಡ್ತಾರೆ, ಮಗುವಿಗೆ ಅವಶ್ಯಕತೆ ಇದೆ ಅಂದ್ರೆ ಸಮಾಲೋಚನೆ ಮಾಡ್ತಾರೆ ಸರ್. ಇದು ಎಲ್ಲಾ ಮಕ್ಕಳು CWC ಮುಂದೆ ಬರೋದಿಲ್ಲ ಸರ್. ಕೆಲವು ತಂದೆ ತಾಯಿ ಜೊತೆನೆ ಇರುತ್ತೆ ಮಕ್ಕಳು, ಅಂತವ್ರು ಬರೋದಿಲ್ಲ. ಯಾರು ಬಾಲಕಿಯರ ಬಾಲಮಂದಿರದಲ್ಲಿ ಇರ್ತಾರೆ ಅಂತ ಮಕ್ಕಳು ಮಾತ್ರ CWC ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಸರ್. ಪೋಕ್ಸೋ ಪ್ರಕರಣ ಅಥವಾ ಲೈಂಗಿಕ ಶೋಷಣೆ ಮಕ್ಕಳ ಮೇಲೆ ಇದು ನಾರ್ಮಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾ ಅಥವಾ ಸಪರೇಟ್ ವುಮೆನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾ ಸರ್? ಆ ಜಿಲ್ಲೆಯಲ್ಲಿ ವುಮೆನ್ ಪೊಲೀಸ್ ಸ್ಟೇಷನ್ ಅಂತಾನೆ ಇರುತ್ತೆ. ನೀವು ಯಾವುದೇ ಸ್ಟೇಷನ್ಗೆ ಹೋಯ್ತು ಅಂದ್ರೂ ಅಲ್ಲೇನ್ ಮಾಡ್ತಾರೆ, ಈಗ ಡಿಸ್ಟ್ರಿಕ್ಟ್ ಗೆ ಒಂದೊಂದು ಇರುತ್ತೆ ಸರ್ ವುಮೆನ್ ಪೊಲೀಸ್ ಅಂತ ಹೇಳಿ. ಆ ತಾಲೂಕು ಮಟ್ಟದಲ್ಲಾದ್ರೆ ಅಲ್ಲಿ ಸ್ಟೇಷನ್ ಯಾವ್ದಿರುತ್ತೆ ಆ ಜೂರಿಸ್ಟಿಕ್ಷನ್ ಆ ಸ್ಟೇಷನ್ಗೆ ಹೋಗ್ಕೊಡ್ತು ಅಂದ್ರೆ ಅಲ್ಲೇ ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ ಸರ್. ಓಕೆ, ಯಾರ್ದು ಪ್ರಶ್ನೆಗಳು ಏನಾದ್ರು ಇದ್ರೆ ದಯವಿಟ್ಟು ಕೇಳಿ. ಇದು ಕೊನೆಯ ಪ್ರಶ್ನೆ ಆಗಿರ್ತದೆ. ಸೊ ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ತರಗತಿಯನ್ನ ಇಲ್ಲಿಗೆ ನಿಲ್ಸೋಣ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ, ಫರ್ದರ್ ಪ್ರಶ್ನೆಗಳಿದ್ರೆ ಮೇಡಮ್ ಅವ್ರದ್ದು ಇಮೇಲ್ ID ಕೊಡ್ತೀನಿ ನಾನು. ಇಮೇಲ್ ID ಮಾಡಿದ್ರೆ ಓಕೆನಾ ಮೇಡಮ್ ಅಥವಾ ಫೋನ್ ಮಾಡ್ಬೇಕಾ ತಮ್ಗೆ? ಸರ್ ಫೋನ್ ಬೇಡ, ನನಗೆ ವಾಟ್ಸ್ಆಪ್ ಮೆಸೇಜ್ ಹಾಕ್ಬಿಟ್ರೆ ನಾನು ರಿಪ್ಲೈ ಮಾಡ್ತೇನೆ ಸರ್. ಬಿಕಾಸ್ ಆಫ್ ನನ್ನ ಶೆಡ್ಯೂಲ್ ಗೊತ್ತಲ್ಲ ನಿಮ್ಗೆ. ಹಾ ಮ್ಯಾಮ್, ಮೇಡಮ್ ತುಂಬ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಅವ್ರ ನಂಬರ್ ಶೇರ್ ಮಾಡ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ, ಫೋನ್ ಅನ್ನು ಮಾಡೋಕ್ಕೆ ಹೋಗ್ಬೇಡಿ. ಮೇಡಮ್ ರಿಪ್ಲೈ ಮಾಡ್ತಾರೆ ಅಂತ ಹೇಳ್ತಾ, ಬಹಳ ಅದ್ಭುತವಾಗಿ ವಿಚಾರಗಳನ್ನ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ತಾವು ಕೊಟ್ರಿ ಮೇಡಮ್. ಬಹಳ ಅನುಕೂಲ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೊ ಏನಾದ್ರು ಮತ್ತೆ ಏನಾದ್ರು ಪ್ರಶ್ನೆಗಳು ಏನಾದ್ರು ಇದ್ರೆ ದಯವಿಟ್ಟು ನಮಗ್ ತಿಳಿಸಿ, ನಾವು ಮೇಡಮ್ ಅವ್ರಿಗೆ ತಿಳಿಸ್ತೀವಿ. ಸೊ ಮೇಡಮ್ ತಮ್ಗೆ ಉತ್ತರವನ್ನ ಕೊಡ್ತಾರೆ. ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಂಡ್ವಿ. ಈಗ ಮೇಡಮ್ ಸೆಷನ್ಗಿಂತ ಮುಂಚೆ ನಾವು ಮಾನಸಿಕ ಒಂದು ವಿಚಾರದಲ್ಲಿ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋ ವಿಚಾರವನ್ನ ತಿಳ್ಕೊಂಡ್ವಿ. ತದನಂತರ ಮೇಡಮ್ ಸೆಷನ್ ನಲ್ಲಿ ನಾವು ಕಾನೂನು ಹೇಗೆ ಈ ಮಕ್ಕಳನ್ನ ಪೋಷಣೆ ರಕ್ಷಣೆ ವಿಚಾರದಲ್ಲಿ ಹೇಗೆ ಕಾನೂನೆಲ್ಲ ಇದಾವೆ, ಅದರಲ್ಲೂ ಲೈಂಗಿಕ ಶಿಕ್ಷಣ ಲೈಂಗಿಕ ಒಂದು ಶೋಷಣೆ ವಿಚಾರದಲ್ಲಿ ಏನೆಲ್ಲ ಕಾನೂನುಗಳಿದೆ ಅಂತ ತಿಳಿಸ್ಕೊಟ್ರು, ಅದ್ಭುತವಾಗಿ ತಿಳಿಸ್ಕೊಟ್ರು ಮೇಡಮ್. ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಮೇಡಮ್. ಧನ್ಯವಾದಗಳು ಸರ್. ನನಗೆ ಇಷ್ಟೊತ್ತು ನೀವು ಟೈಮ್ ಕೊಟ್ಟು ಇಷ್ಟೆಲ್ಲ ಎಷ್ಟೋ ಜನಕ್ಕೆ ಈ ವಿಷಯವನ್ನ ನನಗೆ ತಿಳಿದಿರುವಂತಹ ವಿಷಯವನ್ನ ನಾನು ಎಲ್ರಿಗೂ ತಿಳಿಸಿದ್ದೇನೆ. ಅದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.